ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಲೋಕತಂತ್ರ ಮತಗಳ ಬೇಟೆ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಲಿಕ್ಕಿದೆ. ಒಂದು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು, ಮತ್ತು ಅದೇ ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ರಾಜಕೀಯ ತಾಂಡವ ಆಡ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. JDSಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಯಾಕಾಗಿ ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರಗಳು ಕೂಡ, ಪ್ರಶ್ನೆಗಳು ಕೂಡ ಜನರ ಮನಸ್ಸಲ್ಲಿ ಮೂಡಿದೆ. ಇನ್ನು BJPಯಿಂದ ಕೂಡ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ಗೊಂದಲಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಯಾರನ್ನು ನಿಲ್ಲಿಸಬೇಕು, ಹಳೆಯ ಸಂಸದರನ್ನು ನಿಲ್ಲಿಸಬೇಕು ಅಥವಾ ಇನ್ಯಾರೋ ಒಬ್ಬರು ಹೊಸ ಮುಖಗಳನ್ನು ಇಲ್ಲಿ ಪರಿಚಯಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳು BJP ವಲಯದಲ್ಲಿ ಆಗ್ತಾ ಇದೆ. ಇನ್ನು ಇತ್ತ ಕಡೆಗಳಲ್ಲಿ JDSನಲ್ಲೂ ಅಷ್ಟೇ ಯಾರನ್ನು ನಿಲ್ಲಿಸಬೇಕು, ಪ್ರಬಲವಾದಂಥ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕು, ಅದು ಯಾರನ್ನು ನಿಲ್ಲಿಸಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಕೂಡ ಗೊಂದಲಗಳು ಇದ್ದಿದ್ದೆ. ಅದೆಲ್ಲವೂ ಕೂಡ ಆಗ್ತಾ ಇದೆ. ಇನ್ನೇನು ಏಪ್ರಿಲ್ 18ಕ್ಕೆ ಲೋಕಸಭೆ ಚುನಾವಣೆ ಬರುತ್ತೆ ಅಂಥ ಸಂದರ್ಭದವರೆಗೂ ಕೂಡ ಇಂಥ ಒಂದು ರಾಜಕೀಯ ವಿಶ್ಲೇಷಣೆಗಳು ಮತ್ತು ರಾಜಕೀಯ ವಿಚಾರಗಳು ಎಲ್ಲವೂ ಕೂಡ ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಲೇ ಬರ್ತಾ ಇದ್ದೇವೆ. ನಿನ್ನೆ ದಿನ ಕೂಡ ರಾಜಕೀಯ ಭವಿಷ್ಯ ಅನ್ನುವಂಥ ಒಂದು ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳನ್ನು, ಜನನಾಯಕರ ಒಂದು ಭವಿಷ್ಯದ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿತ್ತು. ಇವತ್ತಿನ ದಿನ ಪ್ರಸ್ತುತವಾಗಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ವಿಚಾರವಾಗಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ನನ್ನ ಜೊತೆ ಮೂವರು ಸಮರ್ಥ ಅತಿಥಿ ಗಣ್ಯರು ಕೂಡ ಇದ್ದಾರೆ. ಅವರ ಜೊತೆ ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. BJP, JDS ಮತ್ತು ಕಾಂಗ್ರೆಸ್ ಮೂರೂ ಪಕ್ಷದ ನಾಯಕರು ಕೂಡ ಇದ್ದಾರೆ, ಅಂದರೆ ಸಮರ್ಥ ಗಣ್ಯರು ಕೂಡ ಇದ್ದಾರೆ. ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಮೊದಲಿಗೆ ಮಂಜುನಾಥ್ ಮಣಿಪಾಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಗರಸಭಾ ಸದಸ್ಯರು ಮತ್ತು ಉಡುಪಿ BJP ವಕ್ತಾರರು. ಜೊತೆಗೆ ನಮ್ಮ MA ಗಫೂರ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ಬಹುಶಃ ಲೋಕಸಭೆ ಚುನಾವಣೆ ಒಂದು ಅಬ್ಬರ, ಒಂದು ಪ್ರಚಾರ ಎಲ್ಲವೂ ಕೂಡ ಗರಿಗೆದರಿದೆ. ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮೊದಲಿಗೆ ಗಫೂರ್ ಅವರ ಹತ್ರ ಬರ್ತೇನೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಹುಶಃ ಇಂದಿರಾ ಗಾಂಧಿಯವರಿಗೆ ಒಂದು ರಾಜಕೀಯವಾಗಿ ಪುನರ್ಜನ್ಮವನ್ನು ನೀಡಿದಂಥ ಒಂದು ಕ್ಷೇತ್ರ ಅಂತಂದರೆ ಚಿಕ್ಕಮಗಳೂರು ಕ್ಷೇತ್ರ. ಈ ಒಂದು ವಿಚಾರವನ್ನು ನೋಡ್ತಾ ಹೋದರೆ ಇದೀಗ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು JDSಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲೋ ಒಂದು ಕಡೆಗಳಲ್ಲಿ BJPಗೆ ಕಾಂಗ್ರೆಸ್ನವರು ಹೆದರಿದು ಅನ್ನೋವಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆ ಕಾಂಗ್ರೆಸ್ನವರು JDSಗೆ ಬಿಟ್ಟುಕೊಟ್ರು? ಏನಾದರೂ ಸೋಲಿನ ಭೀತಿ ಎದ್ದು ಕಾಣ್ತಾ ಇದೆಯಾ ಕಾಂಗ್ರೆಸ್ಗೆ ಅಂತ? ಇವತ್ತು ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದೆ. ನಾವು ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಕರ್ನಾಟಕದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸುಮಾರು 80 ಸ್ಥಾನವನ್ನಷ್ಟೇ ಕಾಂಗ್ರೆಸ್ ಪಡೆಯಿತು. ಸುಮಾರು 40 ಸ್ಥಾನವನ್ನು ಪಡೆದಿರತಕ್ಕಂಥ ಜಾತ್ಯತೀತ ಜನತಾದಳದ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಈಗ ರಾಜ್ಯದಲ್ಲಿ ನಡೀತಾ ಇದೆ. ಅದು ತನ್ನದೇ ಆದಂಥ ರೀತಿಯಲ್ಲಿ ಜನರ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯೂ ಬಂದಿದೆ. ನಮ್ಮ ಮೂಲ ಉದ್ದೇಶ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ಬರ್ತದೆ ಮತ್ತು 5 ವರ್ಷಕ್ಕೊಮ್ಮೆ ನಾವೆಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಎದುರಿಸ್ತದೆ. ಇವತ್ತು ಕಳೆದ 5 ವರ್ಷದಲ್ಲಿ ಈ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥ NDA ಸರ್ಕಾರ, ಆ ಸರ್ಕಾರದ ಎಲ್ಲ ಆಡಳಿತ ವೈಫಲ್ಯಗಳನ್ನು ನಾವು ಕ್ರೋಢೀಕರಿಸುವುದರ ಮೂಲಕ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ, ಪ್ರದೇಶ ಕಾಂಗ್ರೆಸ್ ಸಮಿತಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಜನರ ಮುಂದೆ ಹೋಗ್ತಕ್ಕಂಥ ಹಲವಾರು ಕರೆಗಳನ್ನು ಈಗಾಗಲೇ ಕೊಟ್ಟಿದೆ. ಈ ಮಧ್ಯದಲ್ಲಿ ರಾಷ್ಟ್ರದಲ್ಲೇ ಒಂದು ಮಹಾಗಠಬಂಧನ್ ಕಾರ್ಯಕ್ರಮ ನಡೆದು ಹೋಗಿದೆ. ಆ ಮಹಾಗಠಬಂಧನ್ನ ಮೂಲ ಉದ್ದೇಶ BJPಯನ್ನು ಅಧಿಕಾರಕ್ಕೆ ಬರುವುದನ್ನು ತಡೆಯಲಿಕ್ಕೆ ಯಾವ ರೀತಿಯಲ್ಲೆಲ್ಲ ಸಾಧ್ಯ ಇದೆ ಅದನ್ನೆಲ್ಲ ಕಾಂಗ್ರೆಸ್ ಮಾಡಲಿಕ್ಕೆ, ಅದಕ್ಕೆ ಸಾಧ್ಯವಾದಷ್ಟು ನೇತೃತ್ವವನ್ನು ಕೊಡುವುದರ ಮೂಲಕ ಈ ಪ್ರಯತ್ನವನ್ನು ಮಾಡ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕೂಡ ಜಾತ್ಯತೀತ ಜನತಾದಳದ ಜೊತೆಯಲ್ಲಿ ಮೈತ್ರಿ ಮಾಡ್ತಕ್ಕಂಥ ಪ್ರಸ್ತಾವ ಈಗಾಗಲೇ ಆ ಒಂದು ಪ್ರಯತ್ನಗಳು ಮುಂದೆ ಸಾಗಿದೆ. ಈ ಒಂದು ಪ್ರಯತ್ನದ ಫಲವಾಗಿ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಕೂಡ JDSಗೆ ಬಿಟ್ಟುಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ಬರದಾಗಿದೆ. ಆದರೆ ಆ ನಿರ್ಧಾರವನ್ನು ಪುನರ್ ಪರಿಶೀಲಿಸಬೇಕು ಅಂತೇಳಿ ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಮತ್ತು ಪಕ್ಷದ ವರಿಷ್ಠರನ್ನು ಈಗಾಗಲೇ ಮನವಿಯನ್ನು ಮಾಡಿದೆ. ಈ ಮನವಿಯನ್ನು ಯಾವ ರೀತಿಯಲ್ಲಿ ಪಕ್ಷ ಪರಿಗಣಿಸ್ತದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಅವಲೋಕನ ಮಾಡಿ ಪಕ್ಷ ಯಾವ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಕೊಡ್ತದೆ
ಅದಕ್ಕೆ ಸರಿಯಾಗಿ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎರಡೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಕೂಡ ಮಾಡ್ತದೆ. ಇದೊಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಮಹೇಶ್ ಅಂತ ಉಡಿಯಿಂದ. ಎಸ್ ಹೇಳಿ ಸರ್. ಲೋಕತಂತ್ರ ಮತಗಳ ಬೇಟೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಹೇಳಿ ಸರ್. ನಾನು ಗಫೂರ್ ಸಾಹೇಬ್ರ ಹತ್ರ ಮಾತಾಡ್ತೇನೆ, ಯಾಕಂದ್ರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಗಫೂರ್ ಸಾಹೇಬ್ರ ಹತ್ರ ಒಂಚೂರು ಮಾತಾಡೋದು. ಎಸ್ ಹೇಳಿ ಸರ್. ಹೇಳಿ ಅಣ್ಣ. ಗಫೂರ್ ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಣ್ಣ. ಏನಂದ್ರೆ ಇವತ್ತು ಕಾಂಗ್ರೆಸ್ ಇವತ್ತು ನಮ್ಮ ಹೈಕಮಾಂಡ್ ಯಾವ ರೀತಿಯಲ್ಲಿ ಒಂದು ಆಯ್ಕೆ ಮಾಡಿದೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಒಂದೇ ಒಂದು ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯ ಜೆಡಿಎಸ್ ಪಕ್ಷದಲ್ಲಿ ಇಲ್ಲ. ಅದಿರುವಾಗ ಇವತ್ತು ಜೆಡಿಎಸ್ ಪಕ್ಷದಲ್ಲಿ ಒಬ್ಬ ಆಯ್ಕೆ ಮಾಡುವಂತದ್ದು, ಲೋಕಸಭಾ ಅಭ್ಯರ್ಥಿ ಮಾಡುವಂತದ್ದು ಇವತ್ತು ಕೈಗೊಂಡಿದೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಜೆಡಿಎಸ್ ಗೆ ಯಾವ ರೀತಿ ಮತವನ್ನು ಕೇಳುವುದು? ಹೈಕಮಾಂಡ್ ಹೇಳ್ತದೆ ಯಾವ ರೀತಿ ನಾವು ತಗೊಳ್ಳುದು ಮತವನ್ನು ಕೇಳುವುದು? ಇವತ್ತು ನಾಯಕರು ಅಲ್ಲಿ ಕೂತ್ಕೊಂಡು ಹೇಳಿದ್ದಾರೆ, ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ನಿನ್ನೆ ರಾತ್ರಿ. ನಿಜವಾಗಿ ಇಲ್ಲಿ ಒಂದು ಚೂರು ಕುಲಂಕುಷವಾಗಿ ಅರ್ಥ ಮಾಡಿದ್ರೆ ಗೊತ್ತಾಗ್ತದೆ, ಜೆಡಿಎಸ್ ಗೆ ನೆಲೆ ಇಲ್ಲ. ಹೆಚ್ಚು ಕಡಿಮೆ ನೋಟ ಮತವೇ ಜಾಸ್ತಿ ಬೀಳ್ತದೆ, ಇನ್ನ ಜೆಡಿಎಸ್ ಗೆ ಕಡಿಮೆ ಮತ ಬೀಳ್ತದೆ. ಯಾರೇ ಯಾವ ರೀತಿ ಇದು ಮಾಡಿದ್ರು ಕೂಡ, ಯಾವ ರೀತಿ ಆಯ್ಕೆ ಮಾಡಿದಂತ ದೇವರಿಗೆ ಗೊತ್ತು ಇವರು. ಎಸ್, ಈ ವಿಚಾರವಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ಓಕೆ. ಎಸ್, ಈಗಾಗಲೇ ನೋಡ್ತಾ ಹೋದ್ರೆ ಅವ್ರು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟರು. ಏನು ಅಂತಂದರೆ ಹೈಕಮಾಂಡ್ ಏನೋ ನಿರ್ಧಾರವನ್ನು ಮಾಡಿಬಿಟ್ಟಿದೆ, ಆದರೆ ಇಲ್ಲಿ ಒಂದು JDSನ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ JDSನ ಒಂದು ಅಸ್ತಿತ್ವ ಇಲ್ಲ. ಅಂಥ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಬಹುದೊಡ್ಡವಾದಂಥ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದು ಬಹುಶಃ ಒಂದು ನಿರಾಶಾದಾಯಕವಾದಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ಅದಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ, ನಾವು ಪಕ್ಷದ ಮುಂದೆ, ಪಕ್ಷದ ವರಿಷ್ಠರ ಮುಂದೆ ಕಾರ್ಯಕರ್ತರು ಏನು ಶ್ರೀಯುತ ಮಹೇಶ್ ಅವರು ಹೇಳಿದರು, ಅಂಥದ್ದೇ ಭಾಳಷ್ಟು ಕಾರ್ಯಕರ್ತರು ನಿನ್ನೆ ರಾತ್ರಿಯಿಂದ ನಮಗೆ, ಪಕ್ಷದ ಮುಖಂಡರಿಗೆ, ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಬೇರೆ ಬೇರೆ ಕರೆಗಳನ್ನು ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಇವತ್ತು ಸಾಯಂಕಾಲ ಈಗ ತುರ್ತು ಒಂದು ಸಭೆಯನ್ನು ಕೂಡ ನಡೆಸಿದ್ದೇವೆ. ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಕೂಡ ಸಭೆಯನ್ನು ನಡೆಸಿದ್ದಾರೆ. ಸಾಧ್ಯವಾದಷ್ಟು ಈ ಒಂದು ಪುನರ್ ಪರಿಶೀಲನೆ ಮಾಡಬೇಕು. ಅದೇ ರೀತಿಯಲ್ಲಿ ನಾವು ಮಾನ್ಯ ದೇವೇಗೌಡರಿಗೂ ಕೂಡ ಈ ಬಗ್ಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಕುಮಾರಸ್ವಾಮಿಯವರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಕಾರಣ ಇದೊಂದು ಸೆಂಟಿಮೆಂಟ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸತತ 5 ಬಾರಿ ಲೋಕಸಭೆಗೆ ಆಸ್ಕರ್ ಫೆರ್ನಾಂಡಿಸರನ್ನು ಕಳಿಸ್ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆಮೇಲೆ ಈ ಕ್ಷೇತ್ರ ಏನು ಪುನರ್ವಿಂಗಡಣೆ ಆದಮೇಲೆ, ಕ್ಷೇತ್ರದ ಪುನರ್ವಿಂಗಡಣೆ ಆದಮೇಲೆ ಈ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರವಾಗಿ ಬಹಳ ವಿಸ್ತಾರವಾಗಿ, ಇಡೀ ರಾಜ್ಯದಲ್ಲೇ ವಿಸ್ತಾರವಾಗಿ 350 ಕಿಲೋಮೀಟ್ರಿಗೂ ಹೆಚ್ಚು ವಿಸ್ತೀರ್ಣ ಇರತಕ್ಕಂಥದ್ದು. ಒಂದು ಕಡೆಯಲ್ಲಿ ಮಲೆನಾಡು, ಇನ್ನೊಂದು ಕಡೆಯಲ್ಲಿ ಕರಾವಳಿ, ಆ ಭಾಗದಲ್ಲಿ 4 ಜಿಲ್ಲೆ, ಈ ಭಾಗದಲ್ಲಿ 4 ಜಿಲ್ಲೆ. ಅಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರು ಅಥವಾ ರೈತರು ಅಥವಾ ಈ ಭಾಗದಲ್ಲಿರ್ತಕ್ಕಂಥ ಮೀನುಗಾರರು, ಮುರ್ತೆದಾರರು, ಇತರ ಸಮುದಾಯದ ಜನ ಒಟ್ಟಿಗೆ ಈ ಒಂದು ಕ್ಷೇತ್ರವನ್ನು, ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಎಲ್ಲ ಜನರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡು ಬಂದಿದೆ. ಅದು ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಮೀನುಗಾರರ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಈ ಎಲ್ಲ ನಿಟ್ಟಿನಲ್ಲಿ ಇದು ಯಾಕೆ ಸೆಂಟಿಮೆಂಟ್ ಅಂತ ಹೇಳುವಂಥದ್ದನ್ನು ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಶ್ರೀಮತಿ ಇಂದಿರಾ ಗಾಂಧಿಯವರು, ನೀವೇ ಹೇಳಿದ ಹಾಗೆ ಇಂದಿರಾ ಗಾಂಧಿಯವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ, ಅವರಿಗೆ ರಾಜಕೀಯವಾದಂಥ ಮರುಜನ್ಮವನ್ನು ಕೊಡ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗಿದೆ. ಆ ಒಂದು ದೃಷ್ಟಿಯಲ್ಲಿ ಈ ಲೋಕಸಭಾ ಕ್ಷೇತ್ರದ 4 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ 5 ವಿಧಾನಸಭಾ ಕ್ಷೇತ್ರಕ್ಕೆ, ಅಂದರೆ ಕಾರ್ಕಳ ಆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಪಡೆ ಆಗಿತ್ತು. ಡಿಲಿಮಿಟೇಷನ್ ಆದಮೇಲೆ ಇವತ್ತು ಬೇರೆ ಬೇರೆ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯ 4 ಕ್ಷೇತ್ರ, ಚಿಕ್ಕಮಗಳೂರು ಕ್ಷೇತ್ರ 4 ಕ್ಷೇತ್ರಗಳು ಕೂಡ ಆಗಿದೆ. ಇವತ್ತು ನಮ್ಮಲ್ಲಿ ಶಾಸಕರು ಆಯ್ಕೆ ಆಗದೆ ಇರ್ಬೋದು, ಆದರೆ ನಮ್ಮಲ್ಲಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇದೆ. ಸಂಘಟನೆಯಲ್ಲಿ ಕಾರ್ಯಕರ್ತರಿದ್ದಾರೆ, ಎಲ್ಲ ಭಾಗದಲ್ಲಿ ಕೂಡ ಕಾರ್ಯಕರ್ತರ ಒಂದು ದಂಡಿದೆ. ಆದ್ದರಿಂದ ಕಾರ್ಯಕರ್ತರ ಭಾವನೆಯನ್ನು ಕೂಡ ತಾವು ಅರ್ಥ ಮಾಡಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಾವು ಪಕ್ಷದ ವರಿಷ್ಠರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಅದೇ ರೀತಿಯಲ್ಲಿ ನಾವು ದೇವೇಗೌಡರಿಗೂ ಕೂಡ, ಮಾನ್ಯ ದೇವೇಗೌಡರಿಗೂ ಕಾಂಗ್ರೆಸ್ನ ವರಿಷ್ಠ ನಾಯಕರಿಗೆ, ಅದು ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಅದು ಶ್ರೀಮತಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ, ಇವರ ಒಂದು ಒಡನಾಟ, ಮನೆತನದ, ಅವರು ಪ್ರಧಾನಿ ಆದಂದಿನಿಂದಲೂ ಕೂಡ ಒಂದು ಒಳ್ಳೆಯ ಒಂದು ಒಡನಾಟದಲ್ಲಿ ಬೆಳೆದುಕೊಂಡು ಬಂದಿದ್ದಾರೆ. ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳು ಈ ಕ್ಷೇತ್ರವನ್ನು ಒಂದು ಬಿಟ್ಟುಕೊಡುವುದರ ಮೂಲಕ ಇಡೀ ರಾಜ್ಯದಲ್ಲಿ
ಒಂದು ಒಳ್ಳೆಯ ಸಂದೇಶ ಕೊಡಬೇಕು. JDS ಮತ್ತು ಕಾಂಗ್ರೆಸ್ ಒಂದು ಒಗ್ಗಟ್ಟಿನ ಒಂದು ಹೋರಾಟವನ್ನು ಕೊಡಲಿಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ, JDS ಕಾರ್ಯಕರ್ತರಿಗೆ ಸ್ಫೂರ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಎಂಬುದನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ನೋಡುವ. ಪಕ್ಷ ಏನು ತೀರ್ಮಾನವನ್ನು ತೆಗೆದುಕೊಳ್ತದೆ, ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ, ಆ ತೀರ್ಮಾನದ ನಂತರ ನಮ್ಮ ನಡೆ ಏನು ಎಂಬುದನ್ನು ಕಾರ್ಯಕರ್ತರ ಮುಂದೆ ತಿಳಿಸ್ತೇವೆ. ಆ ನಿಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷ ತೆಗೆದುಕೊಳ್ತಕ್ಕಂಥ ತೀರ್ಮಾನವನ್ನು ಚಾಚು ತಪ್ಪದೆ ನಮ್ಮ ಪಕ್ಷದ ಕಾರ್ಯಕರ್ತರು ಪಾಲಿಸ್ಕೊಂಡು ಬರ್ತಾರೆ. ಇದೇ ವಿಚಾರವಾಗಿ ಕೂಡ ಸಾಕಷ್ಟು ವಿಚಾರಗಳನ್ನು ಮುಂದೆ ಚರ್ಚೆ ಮಾಡ್ತೇವೆ. ಮೊದಲಿಗೆ ಇವರಿದ್ದಾರೆ, ವಾಸುದೇವರಾವ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಂಜುನಾಥ್ ಮಣಿಪಾಲ್ ಅವರ ಮಾತಾಡೋಕ್ಕಿಂತ ಮುಂಚೆ ಒಂದು ಕರೆ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಪಡುಬಿದ್ರಿಯಿಂದ. ಎಸ್, ಹೇಳಿ ಸರ್. ಮತಗಳ ಬೇಟೆ, ಲೋಕತಂತ್ರ ಮತಗಳ ಬೇಟೆ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ. ಸರಿ, ಈಗಾಗಲೇ JDS ನ ಒಬ್ಬ ಅಭ್ಯರ್ಥಿಯನ್ನ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ಗೆ ಒಂದು ಮತ ಕೊಟ್ಟಂತ ಒಂದು ಜಿಲ್ಲೆ ಇದು. ಈ ಭಾಗದಲ್ಲಿ, ನಮ್ಮ ಉಡುಪಿ ಪಡುಬಿದ್ರಿ ಈ ಭಾಗದಲ್ಲಿ JDS ಗ್ರಾಮ ಪಂಚಾಯತಿಯಲ್ಲೂ ಕೂಡ ಇಲ್ಲ, ಒಂದೇ ಒಂದು ಅಭ್ಯರ್ಥಿ ಕೂಡ ಇಲ್ಲ. ಆದ್ದರಿಂದ ನಾವು ಕಾಂಗ್ರೆಸ್ಸಿಗರು, ನಾವು ಕಾಂಗ್ರೆಸ್ನ ಮತ ಬಿಟ್ಟು ನಾವು ಇನ್ನೊಂದಕ್ಕೆ ಮತ ಹಾಕ್ಲಿಕ್ಕೆ ನಮ್ಗೆ ಮನಸ್ಸು ಬರುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಇವರು ಆಯ್ಕೆ ಮಾಡುವುದರಿಂದ ಪಕ್ಷಕ್ಕೆ ಹಿನ್ನಡೆಯ ಹೊರತಾಗಿ ಮುನ್ನಡೆಯಲ್ಲ. ಖಂಡಿತ JDS ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವುದಿಲ್ಲ, ಇದು ಪಕ್ಕ. ಅದನ್ನು ಈಗಾಗಲೇ ಹೈಕಮಾಂಡ್ ಬದಲಾವಣೆ ಮಾಡ್ಬೇಕಾಗ್ತದೆ. ಈ ಜಿಲ್ಲೆಯನ್ನ, ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡ್ಬೇಕಾಗ್ತದೆ. ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದ್ರೆ ಖಂಡಿತ ಬರ್ತದೆ. ಅದು ಬಿಟ್ಟು JDS ಖಂಡಿತ ಬರುದಿಲ್ಲ. ಖಂಡಿತ ಈ ವಿಚಾರವಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್. ಮಂಜುನಾಥ್ ಮಣಿಪಾಲ್ ಅವರೇ, ಈ ಒಂದು BJP ಅಂತಕ್ಕಂಥದ್ದು ಸಾಕಷ್ಟು ಗೊಂದಲಗಳ ಗೂಡಾಗಿದೆ. ಅದರಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಾರನ್ನ ನಿಲ್ಲಿಸಬೇಕು, ಯಾರನ್ನ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಯಾಕೆಂತಂದರೆ ಆಕಾಂಕ್ಷಿಗಳಾಗಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಪಾಂಗಳ ವಿಲಾಸ್ ನಾಯಕ್ ಅವರಿದ್ದಾರೆ, ಜೊತೆಗೆ ಇವರು ಜಯಪ್ರಕಾಶ್ ಹೆಗಡೆ ಅವರು ಕೂಡ ಇದ್ದಾರೆ. ಯಾರನ್ನ ನಿಲ್ಲಿಸಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಅಭ್ಯರ್ಥಿಗಳ ಗೊಂದಲ ಉಂಟಾಗಿದೆ. ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ? ಈಗ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಒಂದು ಕಳೆದ ಅವಧಿಯಲ್ಲಿ ಐತಿಹಾಸಿಕ ಆಡಳಿತವನ್ನು ನೀಡಿದೆ, ಭ್ರಷ್ಟಾಚಾರ ರಹಿತವಾದ ಆಡಳಿತ. ಈಗ ದೇಶದ ಜನರ ಮನೋಸ್ಥಿತಿ ಬೇರೆ ಇದೆ, ಅಂದರೆ ಈ ಸರ್ಕಾರದ ಪರವಾಗಿ ಇದೆ. ಇಲ್ಲಿ ನಾವು ಅಭ್ಯರ್ಥಿಯ ವಿಚಾರವಾಗಿ ಯಾವುದೇ ಗೊಂದಲ ಆಗಿಲ್ಲ. ಪಕ್ಷದ ಕಾರ್ಯಕರ್ತರು ಇಲ್ಲಿ ಯಾವುದೇ ಅಭ್ಯರ್ಥಿಯನ್ನು ಪಕ್ಷ ನೀಡಿದರೂ ಅವರನ್ನು ಬೆಂಬಲಿಸುವ ನಿರ್ಧಾರವನ್ನು ಕೈಗೊಂಡಿದೆ. ಆದ್ದರಿಂದ ನಮಗೀಗ ಅಭ್ಯರ್ಥಿಯ ಪರವಾಗಿ ಯಾವ ಚಿಂತನೆಗಳು ಇಲ್ಲ. ನರೇಂದ್ರ ಮೋದಿ ಅವರನ್ನು ಮತ್ತೆ BJP ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತರುವಂಥ ಕೆಲಸಗಳನ್ನು ಮಾತ್ರ ನಾವು ತಯಾರಿ ನಡೆಸ್ತಾ ಇದ್ದೇವೆ. ಅಭ್ಯರ್ಥಿಯ ಬಗ್ಗೆ ಎಲ್ಲಿಯೂ ಕೂಡ ನಾವು ಆ ಗೊಂದಲಗಳನ್ನು ಮಾಡಿಲ್ಲ. ಹಾಗಾದ್ರೆ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಇವರು 14ಕ್ಕೆ ಅಂತ ಹೇಳಿದ್ರು, ನಂತರ 15ಕ್ಕೆ ಅಭ್ಯರ್ಥಿಗಳ ಒಂದು ಸಂಭಾವ್ಯ ಪಟ್ಟಿಯನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. 15ಕ್ಕೆ ಆಗೋದಿಲ್ವಾ ಅಂತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ 16ಕ್ಕೆ ಅಂತ ಹೇಳಿದ್ರು. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಎಲ್ಲ ಒಂದು ಪಕ್ಷಗಳು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಒಂದು ಸಂಭಾವ್ಯ ಪಟ್ಟಿ ಅಂತಕ್ಕಂಥದ್ದನ್ನ ಬಿಡುಗಡೆ ಮಾಡ್ತಲೇ ಬರ್ತಾ ಇದ್ದಾರೆ. ಹಾಗಾದ್ರೆ BJP ಅವರೇ ಒಂದು ಸಂಭಾವ್ಯ ಪಟ್ಟಿಯನ್ನು ಕೂಡ ಇದುವರೆಗೆ ಬಿಡುಗಡೆ ಮಾಡಲಿಲ್ಲ. ಏನಿದ್ರ ಅರ್ಥ? ಇದರಲ್ಲಿ ಗೊಂದಲಗಳಿದೆ, ಮತ್ತಿನ್ನೇನಿದೆ ಅಂತ? ಇಲ್ಲ, ಗೊಂದಲಗಳಿಲ್ಲ. ಇಲ್ಲಿ ಎಲ್ಲ ಪಕ್ಷಗಳಲ್ಲೂ ಅಭ್ಯರ್ಥಿಯ ಆಯ್ಕೆ ಮಾಡುವಾಗ ಈ ಥರದ್ದು ಸಮಸ್ಯೆಗಳು ಇರ್ತವೆ. ಆದರೆ ಒಂದು ತುಂಬ ಜನ ಆಕಾಂಕ್ಷಿಗಳಿರುವಾಗ, ತುಂಬ ಜನ ಅರ್ಹರು ಇರುವಾಗ ಈ ಸಮಸ್ಯೆಗಳು ಬರ್ತವೆ. ಅದು ಅವರನ್ನು ಅಂತಿಮಗೊಳಿಸಿ ಪಟ್ಟಿ ಮಾಡುವಾಗ ಸ್ವಲ್ಪ ತಡ ಆಗ್ಬೋದು, ಆದರೆ ಸಮರ್ಥ ಅಭ್ಯರ್ಥಿಯನ್ನು ನೀಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ವಾಸುದೇವರಾವ್ ಅವರೇ, ಮೊದಲ ನೇರವಾಗಿ ಕೇಳ್ತೇನೆ ನಿಮಗೆ, ಜಯಪ್ರಕಾಶ್ ಹೆಗಡೆ ಅವರು ಅಥವಾ ಬೋಜೇಗೌಡರು ಅಂತ ಇಲ್ಲಿ ಯಾರು ನಿಲ್ತಾರೆ? ಈಗಾಗಲೇ ನಿನ್ನೆ ತಾನೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೇ ವಿಚಾರವಾಗಿ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ JDS ಅಭ್ಯರ್ಥಿ ಅಂತ ಅನೌನ್ಸ್ ಆದದ್ದು ನಿನ್ನೆ ತಾನೇ. ಇಷ್ಟ ತನಕ ಯಾವುದೇ ಅದು ಇರಲಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ದೇವೇಗೌಡರು, ನಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ಒಂದು ಆ ರಾಜ್ಯ ಮಟ್ಟದ ನಾಯಕರ ಮಧ್ಯೆ ಇಂಥ ಒಂದು ನಮ್ಮ ಸೀಟ್ ಹಂಚಿಕೆಯನ್ನು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿದ್ದಾರೆ. ಈಗ
ಅಭ್ಯರ್ಥಿ ಈಗ 1-2 ದಿವಸದಲ್ಲಿ ಯಾರು ಅಂತ ಗೊತ್ತಾಗ್ತದೆ. ಜಯಪ್ರಕಾಶ್ ಹೆಗಡೆ ಅವರ ಬಗ್ಗೆ ನಾವು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ಮ ಪಕ್ಷದಲ್ಲಿ ಜನ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಮಾತಾಡ್ಲಿಕ್ಕೆ ಅದನ್ನ ಕೇಳಬೇಕಾದಂತ ಒಂದು ಪರಿಸ್ಥಿತಿ ಇದೆ. ನೇರವಾಗಿ ಹೇಳ್ತಾ ಇದ್ದೇನೆ, ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪಕ್ಷದವರಲ್ಲ, ಬಿಜೆಪಿಯಲ್ಲಿ ಇದ್ದಾರೆ. ಈಗ ಅವರು ಅಲ್ಲಿ ಅಭ್ಯರ್ಥಿಗಾಗಿ ಬಹಳಷ್ಟು ಶ್ರಮವನ್ನ ಮಾಡ್ತಾ ಇದ್ದಾರೆ. ಅವರ ಹೆಸರು ಇಲ್ಲೂ ಕೂಡ ನಮ್ಗೆ ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಜಾತ್ಯತೀತ ಜನತಾದಳದಲ್ಲಿ ಬಹಳಷ್ಟು ದೊಡ್ಡ ನಾಯಕರು ಮತ್ತೆ ಹೆಸರನ್ನ ಗಳಿಸಿರುವಂತ ನಾಯಕರು ಬಹಳಷ್ಟು ಜನ ಇದ್ದಾರೆ. ಅದು ಅಂತಿಮವಾದಂತ ಒಂದು ನಿರ್ಣಯ 1-2 ದಿವಸದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ತಾರೆ, ನಮ್ಮ ನಾಯಕರು ತಿಳಿಸ್ತಾರೆ. ಈಗ ಜನರೇ ಹೇಳಿರುವಂತದ್ದು ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ JDS ಇಲ್ಲ. ಹಾಗಾದ್ರೆ ಈ ಒಂದು ಲೋಕಸಭೆ ಚುನಾವಣೆ ಅಂತ ಒಂದು ಬಹುದೊಡ್ಡ ಒಂದು ಚುನಾವಣೆಯಲ್ಲಿ JDS ಅನ್ನ ಕರೆದುಕೊಂಡು ಬಂದು ನಿಲ್ಲಿಸ್ತಾರೆ, ಅಭ್ಯರ್ಥಿಯನ್ನ ತಂದು ನಿಲ್ಲಿಸ್ತಾರೆ ಅಂತಂದ್ರೆ JDS ನ ಒಂದು ಪರಿಸ್ಥಿತಿ ಏನಾಗ್ಬೋದು, ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಯಾವ ಮಟ್ಟಕ್ಕೆ ಇರಬಹುದು ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕಾಂಗ್ರೆಸ್ಸಿಗರೇ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ನಾವು ಕಾಂಗ್ರೆಸ್ಸಿಗೆ ಬಿಟ್ಟು ಬೇರೆ ಎಲ್ಲೂ ಕೂಡ ವೋಟ್ ಹಾಕೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು JDSಗೆ ವೋಟ್ ಹಾಕ್ತೇವೆ ಅನ್ನುವಂಥ ಒಂದು ಪ್ರಶ್ನೆ. ನೋಡಿ, ಮೊನ್ನೆ ನಡೆದಂತ 5 ಉಪಚುನಾವಣೆಯನ್ನು ನೀವು ನೋಡಿದಿರಿ. ಆ ಉಪಚುನಾವಣೆ ಏನಾಯ್ತು? ಈ ಉಪಚುನಾವಣೆಯಲ್ಲಿ ಜನತಾದಳ ಮತ್ತೆ ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಶಕ್ತಿಯನ್ನ ತೋರಿಸ್ತೇವೆ ಅನ್ನುವಂಥದ್ದನ್ನು ಮೊನ್ನೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ JDS ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರಾದಂಥ ಸಿದ್ದರಾಮಯ್ಯನವರು ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಎಲ್ಲ ನಾಯಕರು ಯಾವ ರೀತಿಯಾದಂಥ ಹೋರಾಟವನ್ನು ಕೊಟ್ಟರು, ಒಗ್ಗಟ್ಟಿನ ಒಂದು ಪ್ರದರ್ಶನವನ್ನು ಹೇಗೆ ಕೊಟ್ಟರು? ಅಂತ ಪ್ರದರ್ಶನವನ್ನ ನಮ್ಮ ಈ ಒಂದು ಚುನಾವಣೆಯಲ್ಲಿ 2 ಪಕ್ಷದಿಂದ ನೋಡುವಂತ ಸ್ಥಿತಿ ನಮ್ಮ ರಾಜ್ಯದ ಜನರಿಗೆ ಬರ್ತದೆ. ನೋಡಿ, ಈಗ ನೀವು ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಿಂದ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು, ನಿಜವಾಗಿ ಹೇಳ್ತೇನೆ, ನಾನು ಕೂಡ ಅದಕ್ಕೆ ನಾನೇನು ನಮ್ಮ ಪಕ್ಷಕ್ಕೆ ಕೊಡಬೇಕು ಅಂತ ನಾವೇನು ಉಡುಪಿ ಜಿಲ್ಲೆಯಿಂದ ಲಾಬಿ ಮಾಡಿಕೊಂಡು ಹೋಗಲಿಲ್ಲ, ಅಥವಾ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದು ನಿರ್ಣಯ ಆದಂತ ಅಲ್ಲ. ಇವತ್ತು ನಾವು ಕೇಳಿದ್ದೇವೆ, ಮೈಸೂರು ಕೇಳಿದ್ದೇವೆ, ಚಿಕ್ಕಬಳ್ಳಾಪುರ ಕೇಳಿದ್ದೇವೆ, ಅಥವಾ ಬೇರೆ ಬೇರೆ ಕಡೆ ನಮ್ಮ ಸ್ಟ್ರಾಂಗ್ ಇರುವಂತ ಬೆಲ್ಟ್ ಅನ್ನ, ಯಾವ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಇರುವಂತ ಬೆಲ್ಟ್ ಅನ್ನ ನಾವು ಕೇಳಿದ್ದೇವೆ. ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಏನಾಗಿದೆ, ಅವರ ಆ ರಾಜ್ಯ ಮಟ್ಟದಲ್ಲಿ ಒಂದು ನಾಯಕರು ಕೂತು ಒಂದು ನಿರ್ಣಯವನ್ನು ಮಾಡ್ತಾರೆ. ಆ ನಿರ್ಣಯಕ್ಕೆ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು ಬದ್ಧರಾಗಿರ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಇಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ವಿಚಾರಕ್ಕೂ ಮಾತಾಡ್ತಾ ಹೋಗ್ತೇನೆ ಒಂದು ವಿರಾಮದ ನಂತರ. ವೀಕ್ಷಕರೇ, ನೀವೇ ನೋಡ್ತಾ ಇರುವ ಹಾಗೆ ಒಂದು ಲೋಕಸಭೆ ಚುನಾವಣೆ ವಿಚಾರವಾಗಿ, ಅದೇ ರೀತಿಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಇನ್ನೂ ಕೂಡ ಚರ್ಚೆ ಮಾಡಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಲೋಕಸಭೆ ಚುನಾವಣೆಯ ವಿಚಾರದ ಬಗ್ಗೆ ಮಾತಾಡ್ತಾ ವಿಷಯಗಳು ಸಾಕಷ್ಟು ಒಂದು ಮುನ್ನೆಲೆಗೆ ಬರ್ತಾ ಹೋಗಿದ್ದಾವೆ. ಇನ್ನು ವಿಚಾರಗಳನ್ನು ಮಾತಾಡ್ತಾ ಹೋದರೆ JDSನ ವಿಚಾರವಾಗಿ ಹೇಳ್ತಾ ಹೋಗ್ತಾ ಇದ್ವಿ. ಅಂದರೆ ಕಾಂಗ್ರೆಸ್ JDSನ ನಡುವೆ ಮಧ್ಯದಲ್ಲೇ ಒಂಥರ ಗೊಂದಲಗಳಿತ್ತು ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಸೀಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ವು ಅನ್ನುವಂಥ ಒಂದು ವಿಚಾರವಾಗಿ. ಒಂದು ಕರೆ ಇದೆ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಎಸ್ ಹೇಳಿ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಎಸ್ ಹೇಳಿ. ಇದು ಅಲ್ಲಿ ಮಾತಾಡ್ಲಿಕ್ಕೆ ಮಾತಾಡಿ. ಗಫೂರ್ ಅವರಲ್ಲಿ ಸ್ವಲ್ಪ ಮಾತಾಡ್ಬೇಕು. ನಮಸ್ಕಾರ, ಹೇಳಿ ಅಣ್ಣ. ನಮಸ್ಕಾರ, ಸಲಾಮ್ ಅಲೈಕುಂ ಗಫೂರ್ ಭಾಯ್. ವಾಲೇಕುಂ ಸಲಾಂ. ಗಫೂರ್ ಭಾಯ್, ನಾನು ಪೀರ್ ಮೊಹಮ್ಮದ್ ಮಾತಾಡ್ತಾ ಇದ್ದೇನೆ. ಹೇಳಿ ಸರ್. ಕಾಂಗ್ರೆಸ್ನ ಬಗ್ಗೆ ನಿಮ್ಮಲ್ಲಿ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕಿತ್ತು. ಕೇಳಿ ನೋಡಿ, ನೀವು ರಾಜಕೀಯವನ್ನು ಪ್ರವೇಶಿಸಿದ ಸಮಯದಲ್ಲಿ ಉಡುಪಿಯಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಬರೇ ಜನಪ್ರತಿನಿಧಿಗಳಲ್ಲ, ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೂ ತುಂಬಾ ಮರ್ಯಾದೆ ಇತ್ತು. ರಸ್ತೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗ್ತಾ ಇದ್ರೆ ಅವರು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ರು. ಮತ್ತೆ ಇಡೀ ನಮ್ಮ 2 ಪ್ರಧಾನಿಗಳಿಗೆ ಆಪ್ತರಾಗಿ ನಮ್ಮ ಉಡುಪಿಯ ಪ್ರತಿನಿಧಿಗಳಿದ್ರು, ಪ್ರತಿನಿಧಿ ಇದ್ರು. ಇಂಥ ಒಂದು ಉಡುಪಿಯ ಕಾಂಗ್ರೆಸ್ಸಿನ ಸನ್ನಿವೇಶ ಇರುವಾಗ ಯಾವುದೇ ಬಿಜೆಪಿ ಆಗ್ಲಿ ನಮಗೆ ಎದುರಿರ್ಲಿಲ್ಲ, JDS ಅಂತೂ ಗೊತ್ತೇ ಇಲ್ಲ ಆ ಟೈಮ್ನಲ್ಲಿ ನಮ್ಗೆ.
ಆದರೆ ಈಗ ಯಾಕೆ ಹೀಗಾಯ್ತು ಗಬ್ಬರ್ಬಾಯಿ? ಇದರ ಕಾರಣಕರ್ತರು ಯಾರು? ಆ ನಾಯಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನಂತ ಒಂದು ತಿಳಿಸಬಹುದಾ? ನಮ್ಮ ಕಾಂಗ್ರೆಸ್ ಅನ್ನು ಈ ಸ್ಥಿತಿಗೆ ನಿಜವಾಗಿ ನನಗೂ ಬೇಸರ ಇದೆ, ನಿಮಗಂತೂ ಜಾಸ್ತಿ ಇರಬಹುದು. ಇಂಥ ಒಂದು ಸನ್ನಿವೇಶವನ್ನು ತಂದ ನಾಯಕರು ಯಾರು? ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕು ನೀವು. ಖಂಡಿತ ಈ ವಿಚಾರವಾಗಿ ಕೂಡ ನಾನು ಮಾತಾಡ್ತಾ ಹೋಗ್ತೇನೆ ಸರ್, ಧನ್ಯವಾದಗಳು. ಈಗಾಗಲೇ ಅವರು ಹೇಳಿದ್ರು ಕಾಂಗ್ರೆಸ್ನ ಈ ಸ್ಥಿತಿಗೆ ಕಾರಣ ಯಾರು ಅಂತ. ಅಂದ್ರೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಂತಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಕೂಡ ಗೌರವ ಇತ್ತು, ಇವರು ಕಾಂಗ್ರೆಸ್ಸಿಗರು ಅಂತಕ್ಕಂಥ ಒಂದು ಸಲಾಮನ್ನ ಹೊಡಿತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಅಂತ ಪರಿಸ್ಥಿತಿಗಳಿಲ್ಲ. JDS ಮತ್ತೆ ಬಿಜೆಪಿ ಅವರ ಒಂದು ಹವಾ ಕ್ರಿಯೇಟ್ ಆಗಿದೆ. ಪ್ರಾರಂಭದಲ್ಲಿ ಹೇಳಿದೆ, ನಾವು ಯಾಕೆ ಮೈತ್ರಿ ಸರ್ಕಾರವನ್ನು ಕರ್ನಾಟಕದಲ್ಲಿ ರಚನೆ ಮಾಡಿದೆವು, ಒಂದು ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಏನು ಉದ್ದೇಶ? ಭಾರತೀಯ ಜನತಾ ಪಕ್ಷವನ್ನು ಹೊರಗಿಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಆ ಮೂಲಕ ಒಂದು ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂಥ JDSಗೆ ಬೆಂಬಲವನ್ನು ಕೊಡುವುದರ ಮೂಲಕ ಅವರು ಬರೀ 40 ಸ್ಥಾನ ಇದ್ದದ್ದು, ನಾವು 80 ಸ್ಥಾನ ಇದ್ದರೂ ಕೂಡ ಆ ಒಂದು ಅವಕಾಶವನ್ನು ಕೊಡುವುದರ ಮೂಲಕ ಸರ್ಕಾರ ರಚನೆ ಆಯಿತು. ಸರ್ಕಾರ ಇವತ್ತು ನಡೀತಾ ಇದೆ. ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಬಂದಿದೆ. ರೈತರ ಸಾಲ ಮನ್ನಾದಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಅದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡು ಇದರ ಹಾಗೆ, ಅಂದರೆ ಎರಡು ಟೈರ್ನ ಹಾಗೆ ಅದು ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ ಒಂದು ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡಲಿಕ್ಕೆ ಪ್ರಯತ್ನ ಆಗಿದೆ. ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರಗಳಾಗಿತ್ತು. ಅದು ಮಹಾರಾಷ್ಟ್ರ ಇರ್ಬೋದು ಅಥವಾ ಇನ್ನಿತರ ಕೆಲವು ರಾಜ್ಯಗಳಲ್ಲಿ ಕೂಡ. ಮಹಾರಾಷ್ಟ್ರದಲ್ಲಂತೂ ಭಾಳಷ್ಟು ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರ ಶರದ್ ಪವಾರ್ ಜೊತೆಯಲ್ಲಿ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಯಾಗಿ ಸರ್ಕಾರವನ್ನು ರಚಿಸಿರ್ತಕ್ಕಂಥ ಇತಿಹಾಸ ಇದೆ. ಯಾವಾಗ ಪಕ್ಷ ಸ್ವಲ್ಪ ಮಟ್ಟಿಗೆ ಪಕ್ಷದ ಒಂದು ಬೆಳವಣಿಗೆ ಅಥವಾ ನಾಯಕತ್ವ ದುರ್ಬಲ ಆಗ್ತದೆ ಅಥವಾ ಪಕ್ಷದ ಎಲ್ಲಿ ನಾವು ಸೋಲನ್ನು ಕಾಣ್ತೇವೆ, ಕೆಲವೊಂದು ಸಲ ಇದು ಆಗ್ತದೆ. ಆದಾಗ ನಾವು ಯಾವ ರೀತಿಯಲ್ಲಿ ಸರ್ಕಾರವನ್ನು ರಚನೆ ಬೇಕು, ಯಾರನ್ನು ಹೊರಗಿಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕು, ಅದನ್ನು ಪಕ್ಷದ ತೀರ್ಮಾನಗಳು ಕೆಲವೊಂದು ರೀತಿಯಲ್ಲಿ ಆಗ್ತದೆ. ಕೆಲವೊಂದು ರೀತಿಯಲ್ಲಿ ಅದನ್ನು ಆದಾಗ ಕೆಲವೊಂದು ಸಲ ಪಕ್ಷಕ್ಕೆ ಹಿನ್ನಡೆನೂ ಆಗ್ತದೆ, ಕೆಲವೊಂದು ಸಲ ಪಕ್ಷವು ಬಲಿಷ್ಠವಾಗಿ ಮುಂದುವರಿಲಿಕ್ಕೂ ಸಾಧ್ಯತೆ ಆಗ್ತದೆ. ಅದು ಆ ಒಂದು ಸನ್ನಿವೇಶ ಸಂದರ್ಭಗಳು ಮುನ್ನಡೆದಾಗಿ ಒಂದು ಮಾತು ಹೇಳಿದರು ಪೀರ್ ಮೊಹಮ್ಮದ್ ಅವರು. ಹೌದು, ನಮಗೂ ಖಂಡಿತವಾಗಿಯೂ ಅದರ ಬಗ್ಗೆ ಎಲ್ಲ ನೋವಿದೆ. ಇಡೀ ಒಂದು ಪಕ್ಷ ಯಾವ ರೀತಿ ಇತ್ತು, ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಆಗಿತ್ತು. 15 ಕ್ಷೇತ್ರದಲ್ಲಿ 13 ಕ್ಷೇತ್ರವನ್ನು ಕಾಂಗ್ರೆಸ್ ಪಡೆದಿತ್ತು. ನಮ್ಗೆ ಸಂತೋಷ ಇತ್ತು. ಬರೇ ಕಾಂಗ್ರೆಸ್ನವರೇ ಹಾಳು ಹೌದಲ್ಲ, ಈಗ ಜನತಾದಳ ಏನೂ ಇಲ್ಲ ಹೇಳ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಜನತಾದಳವು ಜಯಪ್ರಕಾಶ್ ಹೆಗಡೆ ಅವರು ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿದ್ರು ಆ ಸಂದರ್ಭದಲ್ಲಿ. ಈಗ ಆ ಒಂದು ನಿಟ್ಟಿನಲ್ಲಿ ಆಮೇಲೆ BJP ಏನೂ ಇರಲಿಲ್ಲ. BJP ಬೆಳೀತಾ ಬಂತು. BJP ಸಂಘಟನಾತ್ಮಕವಾಗಿ ಜನರನ್ನು ಮುಟ್ತಕ್ಕಂಥ ಪ್ರಯತ್ನವನ್ನು ಮಾಡಿತು, ಅದು ಬೆಳೀತು. ಇದು ಯಾರು ಹೇಗಿರ್ತದೆ ಅಂತ ಹೇಳುವುದಕ್ಕಿಂತ ನಾನು ಅಥವಾ ಮುರಳಿಯವರು ಅಥವಾ ನಮ್ಮ ವಾಸುದೇವರಾಯರು ನಾವು ಹೇಗಿದ್ದೇವೆ ಎಂಬುದು ಪ್ರಮುಖವಾಗಿರ್ತದೆ. ಈಗ ನಾವು ಯಾವ ರೀತಿಯಲ್ಲಿ ಪಕ್ಷವನ್ನು ಕಟ್ಟಿದ್ದೇವೆ ಎಂಬುದು ಪ್ರಮುಖವೇ ಹೊರತು ಕೆಲವೊಂದು ಸಂದರ್ಭದಲ್ಲಿ ನಾಯಕರುಗಳು ಬರ್ತಾರೆ, ಅವರ ಸ್ವಾರ್ಥವನ್ನು ಉಪಯೋಗ ಮಾಡ್ತಾರೆ. ಈ ಸ್ವಾರ್ಥದಿಂದಾಗಿ ಕೆಲವೊಂದು ತೊಂದರೆಗಳು ಆಗ್ತದೆ ಸಹಜವಾಗಿ, ಆಯಾ ಎಲ್ಲ ರಾಜಕೀಯ ಪಕ್ಷಗಳಿಗೂ ಆಗ್ತದೆ. ಅದನ್ನು ನಾವು ಆ ಮೆಲುಕನ್ನು ಹಾಕುವುದಕ್ಕೆ ಬಿಟ್ಟು ನಾವು ಒಂದು ದೃಷ್ಟಿಕೋನದಲ್ಲಿ ಈಗ ಏನು ಅವಶ್ಯಕತೆ ಇತ್ತು ಅದನ್ನು ಪಕ್ಷ ತೆಗೆದುಕೊಂಡಿದೆ, ಅದು ತೆಗೆದುಕೊಂಡ ನಿರ್ಧಾರ ಸರಿಯೋ ತಪ್ಪೋ ಎಂಬುದನ್ನು ಮಾತ್ರ ನಾವು ಕೇಳಬೇಕೇ ಹೊರತು ಅಲ್ಲಿ ಆ ರೀತಿ ಇತ್ತು ಈಗ ಅದಲ್ಲ. ಈಗ ನಮಗೇನಾಗಬೇಕಾಗಿದೆ, ಈ ದೇಶದಲ್ಲಿ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಬಲಿಷ್ಠ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಗಠಬಂಧನ್ ಬಂದಿದೆ. ಗಠಬಂಧನ್ಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಅಥವಾ ಇತರ ಪಕ್ಷಗಳು ಸೇರಿಕೊಳ್ಳುವುದರ ಮೂಲಕ ಒಂದು ನಾಯಕತ್ವ ಕೊಟ್ಟಿದೆ. ಆ ಮೂಲಕ ಇವತ್ತು NDAಯನ್ನು ನಾವು NDAವನ್ನು ಇವತ್ತು ಆ ಸರ್ಕಾರವನ್ನು ಕಿತ್ತೊಯ್ಯಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡ್ತೀವಿ. ಈಗಾಗಲೇ ಅವರು ಹೇಳಿದ್ರು, ಪದೇ ಪದೇ ಅವರು ಒಂದು ವಿಷಯಗಳನ್ನು ಹೇಳಿದ್ರು, ಸಂವಿಧಾನವನ್ನು ಉಳಿಸುವಂತ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಬಲಿಷ್ಠಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಜೊತೆಯಲ್ಲಿ ವೈಫಲ್ಯ ಆಗ್ತಾ ಇದೆ, ಈ ಒಂದು ಆಡಳಿತ ವೈಫಲ್ಯ ಆಗ್ತಾ ಇದೆ, ಅದನ್ನು ಕೂಡ ಪ್ರಬಲವನ್ನ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇರೋದ್ರಿಂದಾಗಿ ನಾವು ಮಹಾಗಠಬಂಧನ ಮಾಡ್ತಾ ಇದ್ದೇವೆ, BJPಯನ್ನ ಇಲ್ಲಿಂದ ಹೊರಗಿಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ಯಶಸ್ವಿಯೂ ಕೂಡ ಆಗ್ತೇವೆ ಅನ್ನುವಂತ ಒಂದು ವಿಚಾರಗಳನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ? ಅವರು ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಉಡುಪಿಯಿಂದ. ಹೇಳಿ ಸರ್, ಹೇಳಿ ಕೇಳ್ತಾ ಇದೆ, ಹೇಳಿ. ಅಲ್ಲ, ನಮ್ದು ಗಬ್ಬರ್ ಅವರಿಗೆ ಒಂದು ಪ್ರಶ್ನೆ.
ಹೇಳಿ. ಮೊನ್ನೆ ಆದಿತ್ಯ ದಿವಸ ಸಮಾವೇಶ ಮಾಡಿದ್ರಲ್ಲ. ಹೌದು ಹೌದು ಹೇಳಿ 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 ಅಮ್ಮ. ಕಾಂಗ್ರೆಸ್ ಅನ್ನು ಸೋಲಿಸ್ಲಿಕ್ಕೆ ಮಾಡಿದ್ದ. ಹೇಳಿ, ನಿಮ್ಮ ಮಾತು ಮುಗಿಸಿ ನಾನು ಆಮೇಲೆ ಮಾತಾಡ್ತೇನೆ. ಜನತಾದಳಕ್ಕೆ ಬೂತ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜನ ಇಲ್ಲ ಮಾರ್ರೆ. ಇವರು ಜನತಾದಳಕ್ಕೆ ಸೀಟ್ ಕೊಟ್ಟಿದ್ದಾರಲ್ಲ, ಇವರಿಗೆ ನಾಚಿಕೆ ಆಗೋದಿಲ್ಲ ಇವರಿಗೆ. ನಾವೊಂದು ಕಾಂಗ್ರೆಸ್ನ ಕಾರ್ಯಕರ್ತರು, ಕರೆಕ್ಟ್. ನಾವು ಜನ್ಮಕ್ಕೂ ಅದಕ್ಕೆ ಓಟ್ ಕೊಡೋದಿಲ್ಲ. ಇವರು ಬಿಜೆಪಿ ವಿನ್ ಆಗ್ಬೇಕಂತ ಮಾಡಿದ್ದ ಇದು. ಗಫರ್ ಅವರು ಸ್ವಲ್ಪ ಮಾತಾಡ್ಲಿದ್ರ ಬಗ್ಗೆ ಈ ವಿಚಾರವಾಗಿ ಮಾತಾಡ್ತೇನೆ ಸರ್, ಧನ್ಯವಾದಗಳು. ಕೇಳ್ತೇನೆ. ಈಗ ನಾನು ಖಂಡಿತವಾಗಿ ಗೊತ್ತಿದೆ. ನಾನು ಈಗಾಗಲೇ ನಿನ್ನೆಯಿಂದ ಭಾಳಷ್ಟು ದೂರವಾಣಿ ಕರೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ಮೆಸೇಜ್ಗಳನ್ನು ಕೂಡ ಸ್ವೀಕಾರ ಮಾಡಿದ್ದೆ. ಆ ಸ್ವೀಕಾರ ಮಾಡೋದ್ರ ಮೂಲಕನೇ ನಾನು ಜಿಲ್ಲಾಧ್ಯಕ್ಷರಿಗೆ ವಿಚಾರವನ್ನು ತಿಳಿಸಿ ಇವತ್ತೊಂದು ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ನಾನು ಈಗಾಗಲೇ ತಮ್ಮ ಮುಂದೆ ಇಟ್ಟಿದ್ದೇನೆ, ಮತ್ತು ಪಕ್ಷದ ವರಿಷ್ಠರ ಮುಟ್ಟೆ ಕೂಡ ಇಟ್ಟಿದ್ದೇವೆ. ನಾವೇನು ಮಾಡ್ಬೋದು ಅದನ್ನು ಮಾಡ್ತೇವೆ. ಈಗ ಕಾರ್ಯಕರ್ತರ ಭಾವನೆಗಳನ್ನು ಪಕ್ಷದ ವರಿಷ್ಠರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ನಾವು ಮಾಡಿದ್ದೇವೆ. ನಾವು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು ದಯಮಾಡಿ ಎಂಬ ಕಾರ್ಯಕರ್ತರ ಒಟ್ಟು ಅಭಿಪ್ರಾಯ ಆ ರೀತಿ ಇದೆ ಎಂಬುದನ್ನು ಕೂಡ ತಿಳಿಸಿದೆ. ಅದರರ್ಥ ನಮ್ಮ ಏನು ಕೊಲೇಷನ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಯಾವುದೇ ಟೀಕೆಗಳನ್ನು ಮಾಡಲಿಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ. ಕಾರಣ ಅವರು ನಮ್ಮ ಕೊಲೇಷನ್ ಪಾರ್ಟ್ನರ್ಸ್. ಅವರು ವೀಕ್ ಇದ್ದಾರೆ, ಅವರು ದೊಡ್ಡದಿದ್ದಾರೆ, ಅದು ಬೇರೆ ವಿಚಾರ. ನಾವು ಒಟ್ಟಾಗಿ ಹೋರಾಟವನ್ನು ಒಂದು ವೇಳೆ ಅದು ನಮ್ಮದೇ ಅಭ್ಯರ್ಥಿ ಆದರೂ ಮಾಡಬೇಕಾಗ್ತದೆ, ಅವರ ಅಭ್ಯರ್ಥಿ ಆದರೂ ನಾವು ಮಾಡಲೇಬೇಕಾಗಿದೆ. ಕಾರಣ ಕಳೆದ ಲೋಕಸಭೆಯ ಏನು ಉಪಚುನಾವಣೆಯಲ್ಲಿ ಏನು ಶಿವಮೊಗ್ಗ ಪಾರ್ಲಿಮೆಂಟ್ ಕ್ಷೇತ್ರದ ಉಪಚುನಾವಣೆ, ಬೈಂದೂರು ಒಂದು ವಿಧಾನಸಭಾ ಕ್ಷೇತ್ರ ಈ ಜಿಲ್ಲೆಗಿತ್ತು. ನಾವು ಜೊತೆಯಾಗಿ ಹೋರಾಟವನ್ನು ಕೊಟ್ಟಿದ್ದೇವೆ. ಹೋರಾಟ ಕೊಡ್ಲಿಕ್ಕೆ ಸಮಸ್ಯೆಗಳಿಲ್ಲ, ಆದ್ರೆ ಹೋರಾಟ ಜೆಡಿಎಸ್ ಕೂಡ ಒಂದು ಅಸ್ತಿತ್ವದಲ್ಲಿ ಇದೆ ಅಲ್ಲ. ಅದರರ್ಥ ನಮ್ಗೆ ಅದಕ್ಕಿಂತಲೂ ಮುಖ್ಯ ನಾವು ಯಾವ ರೀತಿ ನಡ್ಕೊಳ್ತೇವೆ ಎಂಬುದು ಮುಖ್ಯ. ಈಗ ಇಲ್ಲಿರ್ತಕ್ಕಂಥದ್ದು ಪಕ್ಷ ಬೇರೆ ಇರ್ಬೋದು, ಆದರೆ ಪಕ್ಷದ ನಾಯಕತ್ವ ಅದು ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ನಾವು ಅಲ್ಲಿ ಯಶಸ್ಸನ್ನು ಸಾಧಲಿಕ್ಕೆ ಸಾಧ್ಯ ಇದೆ. ಎಸ್, ಈಗಾಗಲೇ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ನಾನು ಈಗ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳಿದ್ದೆ. ಮೋದಿಯ ಒಂದು ಆಡಳಿತದ ಒಂದು ವೈಫಲ್ಯತೆ ಇದೆ, ಜೊತೆಗೆ ನಾವು ಮಹಾಗಠಬಂಧನನ್ನ ಮಾಡ್ತಾ ಇರೋದು ಬಿಜೆಪಿಯನ್ನ ಹೊರಗಿಡಬೇಕು, ಪ್ರಜಾಪ್ರಭುತ್ವವನ್ನು ಬಲಿಷ್ಠವಾಗಿ ಮಾಡಬೇಕು, ಸಂವಿಧಾನವನ್ನು ಬಲಿಷ್ಠವಾಗಿ ಮಾಡಬೇಕು ಅಂತ ಮಾತುಗಳನ್ನು ಹೇಳಿದ್ರು. ಅದು ಅವರಿಂದ ಆಗತ್ತಾ ಅಂತ ಅಂದ್ರೆ JDS ಮತ್ತೆ ಕಾಂಗ್ರೆಸ್ ಒಟ್ಟಾಗ್ಲಿ ಅಥವಾ ಇನ್ಯಾವುದೋ ಒಂದು ಮಹಾಗಠಬಂಧನ ಆಗ್ಲಿ ಅದು ಅವರಿಂದ ಸಾಧ್ಯ ಆಗತ್ತಾ ಅಂತ? ಇಡೀ ದೇಶ ಈಗ ಒಪ್ತಾ ಇದೆ ಮೋದಿ ಸರ್ಕಾರವನ್ನು. ಸಂವಿಧಾನದ ಎಲ್ಲ ಒಂದು ಮೌಲ್ಯಗಳನ್ನು ಸಾಕಷ್ಟು ಎಲ್ಲ ವಿಧಗಳಲ್ಲೂ ಎತ್ತಿ ಹಿಡಿದದ್ದು ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. ಈಗ ಪ್ರತಿಪಕ್ಷಗಳಿಗೆ ಅನಿವಾರ್ಯವಾಗಿ ಒಂದು ಗೂಡಿ ಮಹಾಗಠಬಂಧನ ಏನು ಮಾಡಿದ್ದಾರೆ ಅದನ್ನು ಮಾಡಲೇಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರವು ಸಾಧಾರಣ 5-6 ದಶಕಗಳ ಕಾಲ ಆಡಳಿತವನ್ನು ಅನುಭವಿಸಿಕೊಂಡು ಬಂದಿದೆ. ಅದು ಈಗ ಆಡಳಿತದಿಂದ ಹೊರಗಿರುವಂಥ ಒಂದು ಅಭ್ಯಾಸ ಅವರಿಗಿಲ್ಲ. ಅದು ಮತ್ತೆ ಅವರು ಅದನ್ನು ಅಧಿಕಾರಕ್ಕೆ ಬರಲಿಕ್ಕೆ ಅಥವಾ ಮತ್ತೆ ಪುನಃ ತಮ್ಮ ಒಂದು ಪಕ್ಷ ಅಸ್ತಿತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಇಂಥ ಒಂದು ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಕರ್ನಾಟಕದಲ್ಲೂ ಅಷ್ಟೇ. ಈಗ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅಂದರೆ JDS ಒಟ್ಟಿಗೆ ಅವರು ಅಂದರೆ ಒಂದು ಪ್ರಮುಖ ಪಕ್ಷವಾಗಿದ್ದ ಕಾಂಗ್ರೆಸ್ ಪಕ್ಷ ಇಂದು JDS ಒಟ್ಟಿಗೆ ಅದು ಕೂಡ ಒಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅಂಥದ್ದು ಕ್ಷೇತ್ರವನ್ನು ಬಿಟ್ಟು ಕೊಡಬೇಕಂತ ಪರಿಸ್ಥಿತಿಯನ್ನು ಅದು ಪಡ್ಕೊಂಡಿದೆ. ಆದ್ದರಿಂದ ಇದು ಅವರದು ಅಂದರೆ ಎಲ್ಲ ಪಕ್ಷಗಳದ್ದು ಅಂದರೆ ಒಟ್ಟಿಗೆ BJPಯನ್ನು ಅಧಿಕಾರದಿಂದ ದೂರ ಇಡುವಂಥ ಪ್ರಯತ್ನ ಅಷ್ಟೇ. ಆದರೆ ಅದರಲ್ಲಿ ಅವರು ಯಶಸ್ವಿ ಆಗುವುದಿಲ್ಲ ಅಂತ ನಾನು ಹೇಳ್ತೇನೆ. ವಾಸುದೇವರಾವ್ ಅವರೇ, ಇಷ್ಟರವರೆಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಇದ್ರು JDS, ಆದರೆ ಈಗ ಅಸ್ತಿತ್ವಕ್ಕೆ ಬಂದಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬದಿಗಿಟ್ಟು ಅಂತಂದ್ರೆ ಜೊತೆಯಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಿಟ್ಟು JDSನವರು ನಿಲ್ತಾ ಇದ್ದಾರೆ. ಇವ್ರು ಗೆಲ್ಲಬಹುದಾ? ಅಂದ್ರೆ ಅವರೇ ಹೇಳ್ದಾಗೆ ಕಾಂಗ್ರೆಸ್ನ ಕೆಲವರು ಫೋನ್ ಮಾಡಿದಾಗ ಹೇಳ್ದಾಗೆ ನಾವು ಕಾಂಗ್ರೆಸ್ಸನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ವೋಟ್ ಹಾಕೋದಿಲ್ಲ ಅನ್ನುವಂಥ ಒಂದು ಮಾತುಗಳು. ಅಂದ್ರೆ ಬೂತ್ಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಜನ ಇಲ್ಲ JDS ಅಲ್ಲಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಈಗ ನೋಡಿ, ಮೊನ್ನೆ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಮಧು ಬಂಗಾರಪ್ಪನವರಿಗೆ MP ಸೀಟ್ ಕೊಟ್ಟರು. ಅಲ್ಲಿ ಬಳ್ಳಾರಿಯಲ್ಲಿ ಉಗ್ರಪ್ಪನವರಿಗೆ ಸೀಟ್ ಕೊಟ್ಟರು. ಮಂಡ್ಯದಲ್ಲಿ ಶಿವರಾಮಗೌಡರಿಗೆ ಸೀಟ್ ಕೊಟ್ಟರು. ಅಲ್ಲಿ ಯಾವ ಥರವಾಗಿ ಚುನಾವಣೆ ಆಯಿತು ಅಂತ ನಿಮ್ಗೆ ಗೊತ್ತಲ್ಲ. ಎರಡು ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದನ್ನು ನೋಡಿದ್ದೇವೆ. ನಮಗೆ ದೂರ ಹೋಗೋದು ಬೇಡ. ಬೈಂದೂರಲ್ಲಿ ನೋಡಿ,
ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಮನಾಥ್ ರೈ ಅವರಿಂದ ಹಿಡಿದು UT ಖಾದರ್ರಿಂದ ಹಿಡಿದು ಎಲ್ಲರೂ ಬಂದು ಅಲ್ಲಿ ಮಧು ಬಂಗಾರಪ್ಪ JDSನ ಅಭ್ಯರ್ಥಿ ಅಂತ ಕೆಲಸ ಮಾಡಲಿಲ್ಲ, ನಮ್ಮ ಸಮ್ಮಿಶ್ರ ಸರ್ಕಾರದ 2 ಪಕ್ಷದ ಅಭ್ಯರ್ಥಿ ಅನ್ನುವಂಥದ್ದು ರೀತಿಯಿಂದ ಕೆಲಸ ಮಾಡಿದ್ರು. ನಮ್ಮ ಮನೆಯ ಮಗ ಅಂತ ಆ ಥರನೇ ಕೆಲಸ ಮಾಡಿದ್ರು. 3.5 ಲಕ್ಷ 4 ಲಕ್ಷ ಡಿಫರೆನ್ಸ್ ಅಲ್ಲಿ ಇದ್ದದ್ದನ್ನು 50,000ಕ್ಕೆ ಅದು ಕೂಡ ಕೊನೆಯ ಕ್ಷಣದಲ್ಲಿ ಮಧು ಬಂಗಾರಪ್ಪನವ್ರನ್ನ ಅನೌನ್ಸ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ನಿಮ್ಮ ಖಾತೆ ಓಪನ್ ಆಗುತ್ತೆ ಅಂತ ನೋಡಿ, ಖಾತೆ ಓಪನ್ ಆಗೋದು ಅದೆಲ್ಲ ಮತ್ತೆ. ಈಗ ಇಡೀ ರಾಜ್ಯದಲ್ಲಿ 2 ಪಕ್ಷದ ನಾಯಕರು ಬಹಳ ಒಗ್ಗಟ್ಟಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲಿ ಎಷ್ಟು ಸೀಟು ಅವರು ಹಂಚಿಕೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಅವರು ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾವು ಕಾಂಗ್ರೆಸ್ಸಿಗೆ ನಾಳೆ ಗಫೂರ್ ಅವರು ಹೇಳಿದಾಗೆ ಕಾಂಗ್ರೆಸ್ಸಿನ ಯಾರೋ ಒಬ್ಬರು ಅಭ್ಯರ್ಥಿಗೆ ನಾಳೆ ಬದಲಾವಣೆಗೆ ಆಗಿ ಕೊಟ್ಟರು, ಚಿಕ್ಕಮಗಳೂರಲ್ಲಿ ನಮ್ಮ ಇಲ್ಲಿ ಸ್ವಲ್ಪ ನಮ್ಮ ಪಕ್ಷ ವೀಕ್ ಇರ್ಬೋದು, ಆದರೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ವೀಕ್ ಇಲ್ಲ. ಅಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಸನ್ನಿವೇಶ ಕೂಡ ಬರ್ಬೋದು. ಈಗ ನೋಡಿ, ಈಗೆಲ್ಲ ನಮ್ಮ ಕಾರ್ಯಕರ್ತರು ಬಹಳಷ್ಟು ನೋವಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡೋದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಅವರು ಬಹಳಷ್ಟು ನಮ್ಮದೇ ಯಾರಾದ ಒಬ್ಬರು ನಾಯಕರನ್ನ ನಿಲ್ಲಿಸಬೇಕು, ಗೆಲ್ಲಿಸಬೇಕು ಅನ್ನುವಂಥ ಒಂದು ಬಹಳಷ್ಟು ಅದು ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಬರುವಂಥದ್ದೇ. ಅದಕ್ಕೆ ಏನು ತಪ್ಪು ಮಾತಾಡಲಿಕ್ಕಿಲ್ಲ. ಯಾರು ಕೂಡ ಈಗ ಸಮಾಧಾನನೇ ಮಾಡಬೇಕು ವಿನಃ ಅವ್ರ ಹತ್ರ ಯಾರು ವಿರೋಧ ಮಾತಾಡಲಿಕ್ಕಿಲ್ಲ. ಅವ್ರು ಮಾತಾಡುವಂಥದ್ದು ಮನಪೂರ್ವಕವಾಗಿ ಮಾತಾಡ್ತಾರೆ. ಕೊನೆಗೆ ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಇದು ಈ ಚುನಾವಣೆ ಸಂದರ್ಭದಲ್ಲಿ ನಡೆಯುವಂಥದ್ದು. ಈಗ ನಮ್ಮ ಇವರು ಹೇಳಿದಾಗೆ ನಮ್ಮ ನಾಯಕರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇಲ್ಲದೆ, ಅಧಿಕಾರ ಇಲ್ಲದೆ ನಾವು ಹೊರ ಕೂತ್ಕೊಂಡಿದ್ದೇವೆ ಅಂತ, ಹೊರ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನೋಡಿ, ಮೊನ್ನೆ ತಾನೇ 9 ತಿಂಗಳಲ್ಲಿ ನಮ್ಮ ಸರ್ಕಾರ, ಕುಮಾರಸ್ವಾಮಿಯವರ ಸರ್ಕಾರ ಯಾವ ರೀತಿಯಾದಂಥ ಒಂದು ಆಡಳಿತವನ್ನು ಮಾಡ್ತಾ ಇದೆ ಅಂತ ತಾವೆಲ್ಲರೂ ನೋಡ್ತಾ ಇದ್ರಿ. ಯಾರಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಮೊನ್ನೆ ಆ ಆಪರೇಷನ್ ಕಮಲ 3 ಸಲ ಡೇಟ್ ಕೊಟ್ಟು ಬೀಳಿಸ್ತೇವೆ ಅಂತ ಹೇಳಿದವರು ಯಾರು? ಅದರ ಹಿಂದೆ ಕೆಲಸ ಮಾಡಿದವರು ಯಾರು? ಕೊನೆಗೆ ಅದನ್ನು ಯಾವ ಪರಿಸ್ಥಿತಿಗೆ ಬಂತು? ಯಾರಿಗೆ ಆಡಳಿತ ಮಾಡದೆ, ಸರ್ಕಾರ ಮಾಡದೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು. ಇವತ್ತು BJPಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೇಳೋದಿದ್ರೆ ಅಧಿಕಾರ ಇಲ್ಲದೆ ಕೂತ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು BJPಗೆ ಜನ ಇವತ್ತು ಎಲ್ಲ ನೋಡಿದ್ದಾರೆ. ಮೊನ್ನೆ ನಡೆದಂಥ ಏನೆಲ್ಲ ಸಿಚುವೇಶನ್ ಆಗಿದೆ ಅದ ಜನ ನೋಡಿದ್ದಾರೆ. ಇಲ್ಲಿ ಮೋದಿಯ ಇಶ್ಯೂ ಬರುವುದಿಲ್ಲ, ಇಲ್ಲಿ ಯಡಿಯೂರಪ್ಪ ಅವರ ಇಶ್ಯೂ ಬರೋದು. ಈ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಏನೆಲ್ಲ ನಡೆದಿದೆ, ಎಷ್ಟು ಅವರ ಅಧಿಕಾರದಲ್ಲಿರುವಾಗ ಏನೆಲ್ಲ ಆಗಿದೆ, ಯಾರೆಲ್ಲ ಮಂತ್ರಿಗಳು ಜೈಲಿಗೆ ಹೋದ್ರು, ಈ BJPಯ ಏನು ಅಧಿಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿಯ ಕರ್ನಾಟಕದ ಜನತೆ ಬೇರೆನೇ ಒಂದು ರೀತಿಯ ಒಂದು ಪಾಠವನ್ನು ಈ ಸಲ ಜನ ಕಲಿಸ್ತಾರೆ. ಹಾಗಾದ್ರೆ ಅವ್ರು ಹೇಳಿದಾಗೆ ಈ BJPಯಿಂದ ಅದರಲ್ಲೂ ಕೂಡ ಯಡಿಯೂರಪ್ಪನ ಒಂದು ಅಲೆ ಇಲ್ಲಿ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲಿ ನೋಡುವಂಥದ್ದು ಯಡಿಯೂರಪ್ಪನವರ ಒಂದು ಮುಖವನ್ನ, ಅದೇ ರೀತಿಯಲ್ಲಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಆಪರೇಷನ್ ಕಮಲವನ್ನ ವಿಚಾರದಲ್ಲೂ ಕೂಡ ಅದನ್ನು ನೋಡ್ತಾರೆ ಜನತೆ. ಇಲ್ಲಿ ಮೋದಿ ಅವರ ಅಲೆಕ್ಕಿಂತ ಯಡಿಯೂರಪ್ಪನವರ ಅಲೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸರ್. ಈಗ ಇಶ್ಯೂ ಇದು ಸಾರ್ವತ್ರಿಕ ಚುನಾವಣೆ, ಇಲ್ಲಿ ಯಾವುದೇ ರಾಜ್ಯ ಸ್ಥಳೀಯ ಸಂಸ್ಥೆಗಳ ಪರಿಣಾಮ ಬೀಳುವುದಿಲ್ಲ. ದೇಶದ ಬಗ್ಗೆ, ದೇಶದ ಒಟ್ಟಾರೆಯ ಸೆಕ್ಯೂರಿಟಿ, ದೇಶದ ಭದ್ರತೆ, ದೇಶದ ಅಭಿವೃದ್ಧಿ, ದೇಶದ ವಿಶ್ವದಲ್ಲಿ ದೇಶವನ್ನು ಯಾವ ರೀತಿಯ ಮಟ್ಟಕ್ಕೆ ನಾವು ತೆಗೆದುಕೊಂಡಿದೆ ಆ ವಿಚಾರವಾಗಿ ಬರ್ತದೆ. ಮತ್ತು ಕರ್ನಾಟಕದಲ್ಲಿ BJP ಈಗಾಗಲೇ 104 ಸ್ಥಾನಗಳಲ್ಲಿದ್ದು ಪ್ರಪ್ರಥಮ ಸ್ಥಾನಗಳನ್ನು ಪಡೆದಿದೆ. ಅದು ಒಳ್ಳೆ ಪೊಸಿಷನಲ್ಲೇ ಇದೆ. ಆಪರೇಷನ್ ಕಮಲ ಯಡಿಯೂರಪ್ಪನವರು ಅಥವಾ BJP ಅದು ಸುಳ್ಳು. ಅದು ಈ JDS ಮತ್ತು ಕಾಂಗ್ರೆಸ್ನವರ ಆಂತರಿಕ ಕಲಹಗಳಿಂದ ಆಗುವಂಥದ್ದು ಚಟುವಟಿಕೆಗಳಷ್ಟೇ. ಅದು ಅದಕ್ಕೆ ಶಿವಮೊಗ್ಗದಲ್ಲಿ IBಯಲ್ಲಿ ನಡೆದಂತ ಇದನ್ನು ಇಡೀ ಜನತೆ ನೋಡಿದ ಅಲ್ಲ. ಈಗ ವಿಷಯ ಏನು ಅಂತಂದ್ರೆ, ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡುವಂತ ಒಂದು ಸಂದರ್ಭವನ್ನ ಮತ್ತೆ ಸೃಷ್ಟಿ ಮಾಡುವಂತ ಈಗ ಬೇಡ ಅಂತ, ಈಗಿನ ಒಂದು ಸರ್ಕಾರದ ಒಂದು ವಿಚಾರ ಬೇಡ ಅಂತ ಅಲ್ಲ. ಇದೆಲ್ಲ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ನಾಳೆ ಅದೆಲ್ಲ ಎಲ್ಲ ಬರ್ತದೆ. ಈ ಚುನಾವಣೆಗೆ ನಮಗೆ ಅದೇ ಒಂದು ಅಸ್ತ್ರ. ಈಗ ಸ್ನೇಹಿತರಾದ ಮಂಜುನಾಥ್ ಅವರು ಆಗ ಒಂದು ಮಾತು ಹೇಳಿದರು, ನಾವು ಸಂವಿಧಾನವನ್ನು, ಭಾಳ ಸಂತೋಷ ಆಗಿದೆ ನನಗೆ ಅವ್ರ ಮಾತು ಕೇಳಿ, ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡ್ತೀವಿ, ಡೆಮಾಕ್ರಸಿಯನ್ನು ಉಳಿಸ್ತೇವೆ ಅಂತೇಳಿ. ಆದರೆ ಅವ್ರದ್ದೇ ನಾನಂದರೆ ನಮ್ಮ ಸಂಬಂಧ ಚೆನ್ನಾಗಿದೆ, ಜಿಲ್ಲೆಯ ಮಟ್ಟಿಗೆ ನಾವು
ಎಲ್ಲ ರಾಜಕೀಯ ಪಕ್ಷದವರು ಕೂಡ ಭಾಳ ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದು ಅದು ಈ ಜಿಲ್ಲೆಯ ಇತಿಹಾಸ. ಅದೇನೇ ಇದ್ದರೂ ಕೂಡ ಅವರದೇ ಪಕ್ಷದ ಒಬ್ಬ ಕೇಂದ್ರದ ಮಂತ್ರಿ ಯಾವ ಸಂವಿಧಾನದ ಹೆಸರಿನಲ್ಲಿ ಗೌಪ್ಯತೆಯ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ರಾಷ್ಟ್ರಪತಿಯವರ ಮೂಲಕ, ಅದೇ ವ್ಯಕ್ತಿ ಈ ದೇಶದಲ್ಲಿ ನಾವು ಅಧಿಕಾರಕ್ಕೆ ಮತ್ತೆ ಬಂದರೆ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಹೇಳಿದ್ದಾರೆ. ಕೆಲವು ಕಡೆಯಲ್ಲಿ ಬೆಂಕಿಯನ್ನೇ ಅವ್ರು ಮಾತಾಡ್ತಕ್ಕಂಥದ್ದು ಬೆಂಕಿಯ ಮಾತುಗಳು, ಬೆಂಕಿಯನ್ನೇ ಉಗುಳ್ತಾರೆ, ಸಮಾಜದ ಮುಂದೆ ಇಡ್ತಾರೆ. ಇದು ಸರಿಯಾ ಎಂಬ ಪ್ರಶ್ನೆ ನಂತು. ಈಗ ಒಂದು ಪಕ್ಷ ಅಂದಮೇಲೆ ಹಲವು ವಿಧದ ನಾಯಕರುಗಳಿರ್ತವೆ, ಆದರೆ ಅದರದ ನೇತೃತ್ವ ಉಂಟಲ್ಲ, ಅದು ಯಾವ ರೀತಿ ತೆಗೆದುಕೊಂಡು ಹೋಗ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಅಲ್ಲ, ಯಾರೋ ನನ್ನ ಮಾತಿನ ಅರ್ಥ ಅಂತೂ ನನಗೆ ಸಮಾಧಾನ, ನಮ್ಮ ಮಂಜುನಾಥ್ ಅವರು ಅವರ ಹೇಳಿಕೆಯನ್ನು ಅವರು ಇಷ್ಟಪಡುವುದಿಲ್ಲ, ಕನಿಷ್ಠ ಖಂಡಿಸದೇ ಇದ್ರೂ ಕೂಡ ಅವ್ರು ಹೇಳ್ತಕ್ಕಂಥ ಹೇಳಿಕೆ ಸರಿಯಲ್ಲ ಎಂಬ ಒಂದು ಭಾವನೆ. ಯಾವ ರೀತಿ ಸಮರ್ಥನೆಯನ್ನು ಕೊಡ್ತೀರಿ ಅವರು ಹೇಳಿದಾಗ? ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರು ಸಾಕಷ್ಟು ಜನರ ಎಲ್ಲರ ಭಾವನೆಗಳನ್ನು ಅವರು ತೆಗೆದುಕೊಂಡು ಹೋಗಬೇಕಾಗ್ತದೆ. ಈವರೆಗೆ ಹೇಳಿಕೆಗಳು ಬಂದಿರ್ಬೋದು, ಆದರೆ ಸಂವಿಧಾನಕ್ಕೆ ಚ್ಯುತಿ ಬರುವಂಥ 5 ವರ್ಷದಲ್ಲಿ ಯಾವುದೇ ಒಂದು ಸನ್ನಿವೇಶಗಳು ನಡೆದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ಈ ಕುರಿತಾಗಿ ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಲೋಕಸಭೆ ಚುನಾವಣೆಯ ವಿಚಾರವಾಗಿ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಸಾಕಷ್ಟು ಮಾತಾಡಲಿಕ್ಕಿದೆ, ಎಲ್ಲವನ್ನು ಕೂಡ ಮಾತಾಡ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಲೋಕತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಲೋಕಸಭೆ ಚುನಾವಣೆ ವಿಚಾರವಾಗಿ, ಅದರಲ್ಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ವಿಚಾರವಾಗಿ, ಈಗ JDSನ ವಿಚಾರವಾಗಿ ಡೈರೆಕ್ಟ್ ಆಗಿ ಹೋಗ್ತೇನೆ. ಏನು ಅಂತಂದರೆ, ಈಗ JDS ಮತ್ತು ಕಾಂಗ್ರೆಸ್ ಒಟ್ಟಾಗಿರೋದ್ರಿಂದಾಗಿ ಕಾಂಗ್ರೆಸ್ ಅಲ್ಲೂ ಕೂಡ ಒಂದು ಗೊಂದಲಗಳಿತ್ತು. ನಿಮಗೆ ಸೀಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಆ ಕ್ಷೇತ್ರವನ್ನು ನಮಗೆ ಕೊಡಿ ಅಂತ ಕಾಂಗ್ರೆಸ್ನವರು ಕೇಳೋದು, ಇತ್ತ ಕಡೆಗಳಲ್ಲಿ ನಮಗೆ ಈ ಕ್ಷೇತ್ರವನ್ನು ಕೊಡಿ ಅಂತ ಒಂದು ಗೊಂದಲಗಳು. ಹಾಗಾದರೆ ಒಟ್ಟಾರೆಯಲ್ಲಿ ಒಂದು ಗೊಂದಲಗಳ ನಡುವೆ ನೀವು ಮೈತ್ರಿ ಧರ್ಮವನ್ನು ಪಾಲಿಸ್ತಾ ಇದ್ದೀರಾ ಅಂತ, ಸೀಟು ಹಂಚಿಕೆ ವಿಚಾರದಲ್ಲೂ ಅದು ಮುಂದುವರಿತಾ ಅಂತ? ನೋಡಿ, ಇಂಥ ಸಂದರ್ಭದಲ್ಲಿ ಗೊಂದಲಗಳಿರುವುದು ಸಹಜ. ನೋಡಿ, ಈಗಾಗಲೇ ಇವತ್ತು ಉಡುಪಿ ಚಿಕ್ಕಮಗಳೂರಿಗೆ ಕೊಟ್ಟಿದ್ದಾರೆ, ನಮ್ಮ JDS ಕೊಟ್ಟಿದ್ದಾರೆ. ನೋಡಿ, ಗಫೂರ್ ಅವರು ಈಗಲೇ ಭಾಳಷ್ಟು ಫೋನ್ ಕರೆ ಇರ್ಬೋದು, ಅಥವಾ ಭಾಳ ನಾಯಕರಿಗೆ ಇದರ ಬಗ್ಗೆ ಬಹಳಷ್ಟು ಟೆನ್ಷನ್ ಇರ್ತದೆ. ಹಾಗೆ ಇಡೀ ರಾಜ್ಯದಲ್ಲಿ ತುಂಬ ಗೊಂದಲಗಳು ಇತ್ತು. ಆದರೆ ಇವತ್ತು ನಿನ್ನೆ ಒಂದು 2-3 ದಿವಸದಿಂದ ನಮ್ಮ ಗೊಂದಲ ಎಲ್ಲ ಹೇಗೆ ಆಗಿದೆ ನೀವೇ ನೋಡ್ತಾ ಇದ್ದೀರಿ. ಪತ್ರಿಕೆಗಳಿಗೆ ಗೊಂದಲ ಸೃಷ್ಟಿಯಾಗುವ ಹಾಗೆ ನೀವು ಮಾಡಿದ್ದೀರಿ. ನೋಡಿ, ಯಾವುದೇ ಗೊಂದಲ ಇಲ್ಲ. ಇದೆಲ್ಲ ಈ ಹೊತ್ತಲ್ಲಿ ಇಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆಯುವಂಥದ್ದು ಸ್ವಾಭಾವಿಕ. ಇನ್ನೊಂದು 2 ದಿವಸ 3 ದಿವಸದ ನಂತರ ನೋಡಿ, ಯಾವ ಗೊಂದಲಗಳಿಲ್ಲದೆ ಸಮ್ಮಿಶ್ರ ಸರ್ಕಾರ ಈ 2 ಕಾಂಗ್ರೆಸ್ ಮತ್ತೆ JDS ಇಡೀ ರಾಜ್ಯದಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಿ ಒಳ್ಳೆಯ ಫಲಿತಾಂಶವನ್ನ ನೀಡುವಂತ ಕೆಲಸವನ್ನ ಈ ಸದನದ ಚುನಾವಣೆಯಲ್ಲಿ ಮಾಡ್ತದೆ. ನೀವು ಮಾಡ್ತೀರಿ? ಖಂಡಿತ ಭರವಸೆ ನಿಮಗೆ ಇದೆ ಅಂತ? 100ಕ್ಕೆ 100. ಎಸ್ ಗಫೂರ್ ಅವರೇ, ಒಂದು ಹಂತದಲ್ಲಿ ಎಲ್ಲ ಕೂಡ ಚರ್ಚೆ ಆಗಿತ್ತು. ಪ್ರಿಯಾಂಕಾ ಗಾಂಧಿ ಅವರು ಚಿಕ್ಕಮಗಳೂರಿಗೆ ಬಂದು ನಿಲ್ತಾರೆ ಅನ್ನುವಂಥ ಒಂದು ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇತ್ತು. ಅವರು ಬಂದು ನಿಲ್ತಾರೆ, ಇಂದಿರಾ ಗಾಂಧಿ ಅವರು ನಿಂತ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ನಿಲ್ತಾರೆ, ಮತ್ತೊಂದು ರಾಜಕೀಯ ಪುನರ್ಜನ್ಮವನ್ನು ಕಾಂಗ್ರೆಸ್ಗೆ ನೀಡ್ತಾರೆ ಅನ್ನುವಂಥ ಒಂದು ಊಹಾಪೋಹಗಳು ಕೇಳಿ ಬರ್ತಾ ಇತ್ತು. ಅದನ್ನೇ ಯಾಕೆ ಹಿಂದೆ ಸರಿದು? ಅದೇ ಸೆಂಟಿಮೆಂಟ್ ಅಂತ ಹೇಳುವಂಥದ್ದು ಈ ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕರ್ತರ ಸಂಬಂಧ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದೆ. ಆ ಒಂದು ಕಾರಣದಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಕಳೆದ ಉಪಚುನಾವಣೆಯಲ್ಲಿರ್ಬೋದು ಅಥವಾ ಕಳೆದ ಬಾರಿಯ ಡಿಲಿಮಿಟೇಷನ್ ಆದಮೇಲೆ ಈ ಚುನಾವಣೆಯಲ್ಲಿರ್ಬೋದು, ಅವರ ಕುಟುಂಬದವರನ್ನು ಯಾರನ್ನಾದರೂ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕೇಳ್ಕೊಳ್ಬೇಕು ಎಂಬ ಒತ್ತಾಯಗಳು ಬೇರೆ ಬೇರೆ ಜಿಲ್ಲಾ ಕಾಂಗ್ರೆಸ್ಸಿಂದ, ಪ್ರದೇಶ ಕಾಂಗ್ರೆಸ್ಸಿಂದ, ಕಾರ್ಯಕರ್ತರಿಂದ ಆ ಭಾವನೆಗಳು ಬಂದಿತ್ತು, ಪ್ರಿಯಾಂಕಾ ಗಾಂಧಿ ಅವರೇ ಸ್ಪರ್ಧೆ ಮಾಡಲಿ ಅಂತೇಳಿ. ಆದರೆ ಅದು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಅವರು ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಇವತ್ತು ಅವರು ರಾಜಕೀಯವಾಗಿ ಪ್ರವೇಶಿಸಿದ್ದಾರೆ. ಆದ್ದರಿಂದ ಪಕ್ಷಕ್ಕೆ ಉತ್ತರ ಭಾರತದಲ್ಲಿ ಒಂದು ಸ್ವಲ್ಪ ಹೆಚ್ಚು ಶಕ್ತಿ ಬಂದಿದೆ. ಈಗ ನಾವು ಉತ್ತರ ಭಾರತದಲ್ಲಿ ಅವರ ಕ್ಯಾಂಪೇನಿಂಗನ್ನು ನೋಡಿದರೆ ಬಹಳಷ್ಟು ಕಾರ್ಯಕರ್ತರು, ಅದೇ ರೀತಿಯಲ್ಲಿ ಜನ ಕೂಡ ಅದನ್ನು ಬೆಂಬಲಿಸ್ತಕ್ಕಂಥ ಮಟ್ಟಕ್ಕೆ
ಮುಟ್ಟಿದ್ದಾರೆ. ಬಿಜೆಪಿಯ ಪಾರ್ಲಿಮೆಂಟ್ ಸದಸ್ಯರೇ ಕಾಂಗ್ರೆಸ್ಗೆ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ಕೂಡ ಆ ಭಾಗದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದು ಒಂದು ಬದಲಾವಣೆ, ಈಗ ಒಂದು ರೀತಿಯ ಬದಲಾವಣೆ ಬರ್ತಕ್ಕಂಥ ಸನ್ನಿವೇಶಗಳಿದೆ ಎಂಬುದನ್ನು ಕೂಡ ಈಗಾಗಲೇ ಬೇರೆ ಬೇರೆ ಮಾಧ್ಯಮಗಳು ಕೂಡ, ನಾವೇನು ಹಿಂದೆ ಪಡೆದಿರ್ತಕ್ಕಂಥದ್ದು 44 ಸ್ಥಾನ ಲೋಕಸಭೆಯಲ್ಲಿ, ಮಾಧ್ಯಮಗಳೇ ಇವತ್ತು ಹೇಳ್ತಾ ಇದೆ 120 130 ಸ್ಥಾನಕ್ಕೆ ಕಾಂಗ್ರೆಸ್ ಹೋಗ್ತದೆ ಎಂಬ ವಿಚಾರವನ್ನು ಕೂಡ ಅವರು ಅವರ ಏನು ಸರ್ವೆಗಳು ತಿಳಿಸ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಈ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಉಡುಪಿ ಚಿಕ್ಕಮಗಳೂರಿನ ಒಂದು ಕಾಂಗ್ರೆಸ್ ಜನತೆ ಖಂಡಿತವಾಗಿ ಕೂಡ ಗಾಳಿಯನ್ನ ನೀವು ಖಂಡಿತವಾಗಿ ಕೂಡ ನಮ್ಗೊಂದು ವಿಶ್ವಾಸ ಇದೆ. ಅದು ಕಾಂಗ್ರೆಸ್ ಅಭ್ಯರ್ಥಿ ಆಗ್ಲಿ JDS ಅಭ್ಯರ್ಥಿ ಆಗ್ಲಿ, ಈ ಕ್ಷೇತ್ರದಲ್ಲಿ ನಾವು ಪ್ರಬಲವಾಗಿರ್ತಕ್ಕಂಥ ಹೋರಾಟವನ್ನ ಕೊಡುವುದರ ಮೂಲಕ ಈ ಕ್ಷೇತ್ರವನ್ನು ಕೂಡ ನಾವು ಪಕ್ಷಕ್ಕೆ ಗೆಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ, ನಾನು ರಾಜೇಶ್ ಅಂತ ಮಂಗಳೂರಿಂದ. ಎಸ್, ಹೇಳಿ ಸರ್, ಹೇಳಿ. ಅದೇ ಉಡುಪಿ ಈಗ ದಳಕ್ಕೆ ಕೊಟ್ಟಿದ್ರಿ ಇದು, ಅದರಿಂದ ಅದೇನೋ ಹೇಳುವಂತ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ಅಲ್ಲಿ ಇದ್ದಂತ ಅಷ್ಟು ಕಾರ್ಯಸ್ಥರು ಇಲ್ಲ, ಬಿಜೆಪಿ ಕಾರ್ಯಸ್ಥರು ಇಲ್ಲ. ಅದೇ ಪ್ರಮೋದ್ ಮಧ್ವರಾಜಿಗೆ ಕೊಟ್ಟಿದ್ರೆ ಅದಕ್ಕೆ ಗಫಲವಾಗಿ ಗೊತ್ತುಂಟಾದ್ರೆ ಹೇಳುದಿಲ್ಲ, ಅದರ ಯಾರು ರಾಜಕೀಯ ಸಿಗದ ಹೇಳಿಕ್ಕೆ ಆಗುದಿಲ್ಲ. ಸರಿ ಬರೀ ನಾವೀಗ ಜನಸಾಮಾನ್ಯ ಮತದಾರ ಯೋಚನೆ ಮಾಡೋದಿರುತ್ತೆ. ಪ್ರಮೋದ್ ಮಧ್ವರಾಜಿ ಕೊಟ್ಟಿದ್ರೆ ಅದಕ್ಕೆ ಟಫ್ ಫೈಟಿಂಗ್ ಬರ್ತಿತ್ತು. ಈಗ ಯಾವುದೇ ಕಾರ್ಯಕರ್ತರಿಲ್ಲ, ಕಾಂಗ್ರೆಸ್ ನ ಕಾರ್ಯಕರ್ತರು ಈಗ ಮೈತ್ರಿ ಸರ್ಕಾರ ಇದ್ದಿದ್ರಿಂದ ಏನಾದ್ರು ಅವ್ನು ಭಯಪಟ್ಟು ಕೆಲಸ ಮಾಡುದಿಲ್ಲ. RSS ನ ಒಳಗಡೆ ಕೆಲಸ ಮಾಡೋದಾಗಿ, ಬಿಜೆಪಿ ನ ಒಳಗಡೆ ಕೆಲಸ ಮಾಡೋದಾಗಿ ಮಾಡುದಿಲ್ಲ. ಮೈತ್ರಿ ಸರ್ಕಾರ ಕಂಪ್ನಿ ಹೇಳಿದಾಗ ಸ್ವಲ್ಪ ಕೆಲಸ ಮಾಡ್ಬೋದು. ಆದ್ರೆ ಅದು ಒಂದಾಯ್ತು. ಇನ್ನೊಂದು ಇಲೆಕ್ಷನ್ ಹಿಂದೆ ಮುಂದೆ ಎಲ್ಲ ಸರ್ಕಾರಿ ರಜೆ ಇದೆ. ಆದ್ರೆ ಹೇಳಷ್ಟು ಮತ ಪೂರ ಆಗುದಿಲ್ಲ, ಯಾಕಂದ್ರೆ ಅವರೆಲ್ಲ ಪ್ಯಾಕೇಜ್ ಮಾಡ್ಕೊಂಡು ಟೂರಿಗೆ ಹೋಗ್ತಾರೆ ಎಲ್ಲ. ಊರೆಲ್ಲ ಈ ಯಾರು ಅಲ್ಲಿ ಎಜುಕೇಟೆಡ್, ಬೆಂಗಳೂರಲ್ಲೇ 45% ವೋಟ್ ಮಾಡೋದು ಎಜುಕೇಟೆಡ್ ಇದ್ದಲ್ಲಿ. ಆದ್ರಿಂದ ಉದ್ದಕ್ಕೆ ರಜೆ ಸಿಕ್ಕಿದ್ರೆ ಮಧ್ಯದಲ್ಲಿ ಸೀಲ್ ಹಾಕಿದ್ರೆ 5 ದಿವಸ ರಜೆ. ಆದ್ರಿಂದ ಇಲ್ಲಿ ಅದು ಒಂದು ಪ್ರಾಬ್ಲಮ್. ಎಸ್, ಖಂಡಿತ ಸರ್, ಈ ವಿಚಾರವಾಗಿ ಕೂಡ ನಾನು ಚರ್ಚೆನ ಮಾಡ್ತೇನೆ. ಧನ್ಯವಾದಗಳು. ಓಕೆ. ಎಸ್, ಮಂಜುನಾಥ್ ಅವರೇ, ಈ ಒಂದು ಗೋ ಬ್ಯಾಕ್ ಶೋಭಾ ಅನ್ನುವಂಥ ಒಂದು ಚಳುವಳಿಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಒಂದು ಎಫೆಕ್ಟ್ಗಳು ಕೂಡ ಕಾಣ್ತಾ ಇತ್ತು. ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ಒಂದು ಹಂತದಲ್ಲಿ ಹಿಂದೆ ಸರಿದ್ರ ಅಂತ, ಈ ಒಂದು ಅಭ್ಯರ್ಥಿಯಾಗಿ ಆಯ್ಕೆ ಆಗೋದಕ್ಕೆ ಹಿಂದೆ ಸರಿದ್ರ ಅಂತ, ಆ ವಿಚಾರದಲ್ಲಿ ಈಗ ಪಕ್ಷದಲ್ಲಿ ಅಭ್ಯರ್ಥಿಯ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಯಾರು ಸಹ ಅಂದರೆ ಆಂತರಿಕವಾಗಿ ಮಾಡಿರ್ಬೋದು. ಆದರೆ ಎಲ್ಲ ಕಾರ್ಯಕರ್ತರಿಗೂ ಅಭ್ಯರ್ಥಿಯ ಬಗ್ಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ. ಒಂದು ಮರಳಿ BJP ಸರ್ಕಾರವನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಮಾತ್ರ. ಆ ಪ್ರಯತ್ನದಲ್ಲಿ ಅಭ್ಯರ್ಥಿಗಳ ಅವಶ್ಯಕತೆ ತುಂಬಾ ಜಾಸ್ತಿ ಇರೋದ್ರಿಂದಾಗಿ ಅಂತಂದ್ರೆ ಉತ್ತಮವಾದಂತ ಒಂದು ಅಭ್ಯರ್ಥಿಗಳ ಆಯ್ಕೆ ಮಾಡುವಂತದ್ದು ಅನಿವಾರ್ಯ. ಅಂದ್ರೆ ಹೊಸ ಮುಖಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಒಂದು ಪ್ರಯತ್ನಗಳು ಕೂಡ ಆಗುತ್ತಾ ಬಿಜೆಪಿಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅಂತ? ಇಲ್ಲ, ಖಂಡಿತವಾಗಿ ಆಗ್ತದೆ. ಉಡುಪಿ ಯಾರು ಅರ್ಹರು ಅವರು ಉತ್ತಮವಾದ ಅಭ್ಯರ್ಥಿಯನ್ನು ತುಂಬ ಜನ ಇದ್ದಾರೆ ಅರ್ಹರು. ಅವರನ್ನು ನಾವು ಪಕ್ಷದ ಹಿರಿಯರು, ರಾಷ್ಟ್ರೀಯ ಸಮಿತಿ, ಸಂಸದೀಯ ಮಂಡಳಿ ಆಯ್ಕೆ ಮಾಡ್ತದೆ. ಮತ್ತೆ ಇದು ಗೋ ಬ್ಯಾಕ್ ಶೋಭಾ ಎನ್ನುವುದು ಅದು ಪಕ್ಷದ ಆಂತರಿಕ ವಿಚಾರ. ಅದು ಒಮ್ಮೆ ಅಭ್ಯರ್ಥಿ ಅಂತಿಮಗೊಳಿಸಿದ ನಂತರ ಅದೆಲ್ಲವೂ ನೀರವವಾಗ್ತದೆ, ಅದರಲ್ಲಿ ಯಾವ ವಿಷಯ ಇಲ್ಲ. ಅಂದರೆ ಒಬ್ಬ ಸಂಸದೆಯಾಗಿ ಅವರು ಕಾರ್ಯಕರ್ತರ ಅಂದರೆ ಪಕ್ಷದ ಈಗ ಎಲ್ಲ ಕಾರ್ಯಕರ್ತರ ಮನೆಯ ವೈಕುಂಠಕ್ಕೆ ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗುವಂಥ ಒಂದು ಹುದ್ದೆ ಸಂಸದೆಯರದಲ್ಲ. ಅವರು ಸಂಸತ್ತಿನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದರ ಮೇಲೆ ಇರುವಂಥ ವಿಷಯ. ಸುಮಾರು 53 ಮಹಿಳಾ ಸಂಸದರಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅವರ ಪರ್ಫಾರ್ಮೆನ್ಸ್ 53 ಮಹಿಳಾ ಸಂಸದರಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತದೆ. ಆದ್ದರಿಂದ ಇದು ಗೋ ಬ್ಯಾಕ್ ಎನ್ನುವುದು ಒಂದು ಪಕ್ಷದ ಕಾರ್ಯಕರ್ತರ ಆಂತರಿಕ ವಿಷಯಗಳು, ಅದೆಲ್ಲವೂ ನೀರವವಾಗ್ತದೆ. ಆದ್ರೂ ಅದೇ ಎಫೆಕ್ಟ್ ಇಂದಲೇ ಕೂಡ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ನಿಲ್ಸಿದ್ರೆ ಕಾಂಗ್ರೆಸ್ಗೆ ಅಥವಾ JDSಗೆ ವರದಾನವಾಗುತ್ತೆ? ಖಂಡಿತ ಆಗುದಿಲ್ಲ. ಯಾಕಂದ್ರೆ ನಾವು ಕಾರ್ಯಕರ್ತರು ಪಕ್ಷ ಈಗ ಯಾವ ಅಭ್ಯರ್ಥಿಯನ್ನು ಕೂಡ ಪ್ರಾಮುಖ್ಯತೆ ತಗೊಳ್ತಾ ಇಲ್ಲ. ಖಾಲಿ ನರೇಂದ್ರ ಮೋದಿ ಒಂದೇ, ನರೇಂದ್ರ ಮೋದಿ ಅವರು ಅಂದ್ರೆ ಕೇವಲ ಒಂದು ನರೇಂದ್ರ ಮೋದಿ ಅವರ ಒಂದು ಅಲೆಯಲ್ಲಿ ಗೆಲ್ಬಹುದಾ ಅಂತ? ಯಾರೇ ಅಭ್ಯರ್ಥಿಯನ್ನಿದ್ರು ಕೂಡ ನರೇಂದ್ರ ಮೋದಿ ಅವರ ಒಂದು ಅಲೆಯಲ್ಲಿ ಗೆಲ್ಬಹುದು? ಖಂಡಿತ ಈ ಸಾರ್ವತ್ರಿಕ ಚುನಾವಣೆ ನರೇಂದ್ರ ಮೋದಿ ಅವರ ಅಲೆಯಲ್ಲಿ ಗೆಲ್ತದೆ.
ಎಸ್ ಗಫೂರ್ ಅವರೇ, ಪ್ರಮೋದ್ ಮಧ್ವರಾಜ್ ಅವರಿಗೂ ಕೂಡ ಅವಕಾಶವನ್ನು ಕೊಡಲಿಲ್ಲ, ವಿನಯ್ ಕುಮಾರ್ ಸೊರಕೆ ಅವರಿಗೂ ಕೂಡ ಅವಕಾಶವನ್ನು ಕೊಡಲಿಲ್ಲ, ಅದೆಲ್ಲವನ್ನು ಬಿಟ್ಟು JDSಗೆ ಅವಕಾಶವನ್ನು ಕೊಟ್ರಿ. ಯಾಕೆ ಪ್ರಮೋದ್ ಮಧ್ವರಾಜ್ ಅವರು ನಿಂತಿದ್ರೆ, ವಿನಯ್ ಕುಮಾರ್ ಸೊರಕೆ ಅವರು ನಿಂತಿದ್ರೆ ಏನಾಗ್ತಾ ಇತ್ತು? ಅಲ್ಲ, ಈಗ ಪಕ್ಷ ಈ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದೆ. ಪಕ್ಷದ ತೀರ್ಮಾನ ಆ ಪ್ಯಾನಲ್ ಆಫ್ ನೇಮ್ಸ್ನಲ್ಲಿ ಅವರ ಹೆಸರುಗಳಿದೆ. ಪ್ರಮೋದ್ ಮಧ್ವರಾಜರಿದ್ದಾರೆ, ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಅಥವಾ ಶ್ರೀಮತಿ ಇವರು ಆರತಿ ಕೃಷ್ಣ ಅವರು, ಅವರ ಹೆಸರುಗಳು ಕೂಡ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಇತರ ಕಾರ್ಯಕರ್ತರು ಕೂಡ ಬಹಳ ಜನ, ಅದರಲ್ಲಿ ಅಮೃತ್ ಶೆಣೈ ಇರ್ಬೋದು, ಪ್ರಕಾಶ್ ಶೆಟ್ಟಿ ಇರ್ಬೋದು, ಇವರೆಲ್ಲರೂ ಆಕಾಂಕ್ಷಿಗಳಾಗಿದ್ದರು. ಆ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಡಾಕ್ಟರ್ ವಿಜಯ್ ಕುಮಾರ್ ಅವರು, ಅದೇ ರೀತಿಯಲ್ಲಿ ನಮ್ಮ ಆ ಭಾಗದಿಂದ ಬಹಳ ಜನ ಹಿರಿಯರು ಕೂಡ ಅವಕಾಶವನ್ನು ಕೇಳಿದ್ದಾರೆ. ಈ ಎಲ್ಲವನ್ನು ಕೂಡ ಪಕ್ಷ ಗಮನವನ್ನು ಹರಿಸಿದೆ. ಗಮನ ಹರಿಸಿ ಪ್ಯಾನಲ್ ಆಫ್ ನೇಮ್ಸ್ ಆಗಿದೆ. ಪ್ಯಾನಲ್ ಆಫ್ ನೇಮ್ಸ್ ಆಗಿ ಏನು ಸ್ಕ್ರೀನಿಂಗ್ ಕಮಿಟಿಗೂ ಕೂಡ ಹೋಗಿದೆ. ಸ್ಕ್ರೀನಿಂಗ್ ಕಮಿಟಿಗಿಂದ ಹೋಗಿ ಇನ್ನು ಸೆಂಟ್ರಲ್ ಇಲೆಕ್ಷನ್ ಕಮಿಟಿಗೆ ನಾಳೆ ನಾಡಿದ್ದು ಸಭೆ ನಡೆಸಬೇಕಾಗಿದೆ. ಅದಕ್ಕೂ ಕೂಡ ಪ್ಯಾನಲ್ ಆಫ್ ನೇಮ್ಸ್ ಹೋಗ್ತದೆ. ಅದಕ್ಕಿಂತ ಮುಂಚೆ ನಾವು ಕೊಲೇಷನ್ ಪಾರ್ಟ್ನರ್ಸ್, ನಮ್ಮ ಸಮನ್ವಯ ಸಮಿತಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಅದೇ ರೀತಿಯಲ್ಲಿ ವೇಣುಗೋಪಾಲ್ ಅವರು, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಇವರು ಒಂದು, ಅದೇ ರೀತಿಯಲ್ಲಿ ಡ್ಯಾನಿಶ್ ಅಲಿ ಅವರು, ಮಾನ್ಯ ದೇವೇಗೌಡರ ಪ್ರತಿನಿಧಿ, ಕೇರಳದಲ್ಲಿ ಒಂದು ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ತಿಳಿದಿದ್ದೇವೆ. ಮಾತ್ರವಲ್ಲ, ನಮ್ಮ ಫೀಲಿಂಗ್ಸನ್ನು, ಕಾರ್ಯಕರ್ತರ ಭಾವನೆಗಳನ್ನು ಈಗಾಗಲೇ ನಾವು ಪಕ್ಷದ ವರಿಷ್ಠರ ಮುಂದೆ ತಂದಿದ್ದೇವೆ. ಈ ರೀತಿ ಇದೆ, ಕಾರ್ಯಕರ್ತರು ಈ ರೀತಿಯ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಾರ್ಯಕರ್ತರು ಅವರ ಸಿಟ್ಟನ್ನು ಪ್ರದರ್ಶಿಸ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಅವರ ಭಾವನಾತ್ಮಕವಾಗಿರ್ತಕ್ಕಂಥ ಅವರ ಭಾವನೆಗಳೇನಿದು, ಅವರು ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ದಾರಿ ಏನಿದೆ, ಇದೆಲ್ಲವನ್ನು ಕೂಡ ನಾವು ಅವರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಏನು ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳನ್ನು ಕೊಡಬಹುದು ಎಂಬ ವಿಶ್ವಾಸ ನಮ್ಮದು. ಅದರಲ್ಲಿ ಖಂಡಿತವಾಗಿ ಕೂಡ ನಮಗೂ ಇನ್ನೊಂದು ವಿಶ್ವಾಸ ಇದೆ. ವರಿಷ್ಠ JDSನ ನಾಯಕರಾದ ದೇವೇಗೌಡರು ಕೂಡ, ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಭಾವನಾತ್ಮಕ ಸಂಬಂಧಗಳಿಗೆ ಶಕ್ತಿಯನ್ನು ಕೊಡುವುದರ ಮೂಲಕ ಇಡೀ ರಾಜ್ಯದಲ್ಲಿ ಒಂದು JDS ಮತ್ತು ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟಲ್ಲಿ ಖಂಡಿತವಾಗಿ ಕೂಡ ಅದೊಂದು ಸಂದೇಶ ಹೋಗುವಂಥ ಒಂದು ಪ್ರಯತ್ನವೂ ಕೂಡ ಇದರಲ್ಲಿ ನಡೆಯುವುದು ಎಂಬ ಒಂದು ವಿಶ್ವಾಸ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಎಲ್ಲ ವ್ಯಕ್ತಿಗಳ ಒಡನಾಟದಲ್ಲಿ ನಾನು ಇರುವುದರಿಂದ ಈ ಭಾವನಾತ್ಮಕವಾದ ವಿಚಾರಗಳನ್ನು ಕೂಡ ಅವರಿಗೆ ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮಗೊಂದು ವಿಶ್ವಾಸ ಇದೆ. ಏನು ಇವತ್ತು ಸುಳ್ಳಿನ ಕಂತೆಯ ಒಂದು ಸರ್ಕಾರ ದೇಶದಲ್ಲಿ ಏನು ನಡೀತಾ ಇದೆ, ಬೇರೆ ಬೇರೆ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ಮನುಷ್ಯರ ಏನು ಶವವನ್ನು ಇಟ್ಟು ನಾವು ಜನರನ್ನು ಭಾವನಾತ್ಮಕವಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಇತಿಹಾಸ ಇದೆ. ನೋಟ್ ಅಮಾನ್ಯೀಕರಣ ಇರ್ಬೋದು, ರಫೇಲ್ನ ಹಗರಣ ಇರ್ಬೋದು, ಈ ದೇಶದಲ್ಲಿ ಏನೆಲ್ಲ ನಡೆಯಿತು ಜನರ ಮುಂದೆ ಇದೆ. ಜನರ ಮುಂದೆ ಏನು ವಿಚಾರಗಳಿದೆ, ಸುಪ್ರೀಂ ಕೋರ್ಟ್ನ 4 ಜಡ್ಜಿಗಳು ಬಂದು ಹೊರಗಡೆ ಬಂದು ಮಾತಾಡಿರ್ತಕ್ಕಂಥ ವಿಚಾರಗಳಿದೆ. ಇದೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಬರ್ತದೆ. CBI ಏನಾಯಿತು, ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಯಾಕೆ ರಾಜೀನಾಮೆ ಕೊಟ್ಟರು, ಬೇರೆ ಬೇರೆ ವಿಚಾರಗಳು ಈ ದೇಶದಲ್ಲಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಜನರ ಮುಂದೆ ನಮಗೆ ಹೇಳಲಿಕ್ಕೆ ಅವಕಾಶಗಳಿದೆ. ಜನ ಯಾವುದನ್ನು ಸ್ವೀಕಾರ ಮಾಡ್ತಾರೆ, ನರೇಂದ್ರ ಮೋದಿಯವರ ಪ್ರಾಮಾಣಿಕತೆಯನ್ನು ಸ್ವೀಕಾರ ಮಾಡ್ತಾರೆ, ನರೇಂದ್ರ ಮೋದಿಯವರು ದೇಶವನ್ನು ಒಬ್ಬ ಕಾವಲುಗಾರನಾಗಿ ನೋಡ್ಕೊಂಡು ಹೋಗಿದ್ದಾರೆ, ಅಥವಾ ದೇಶದಲ್ಲಿರ್ತಕ್ಕಂಥ ಏನು ಇದನ್ನು ಕೊಟ್ಟಿದ್ದಾರೆ, ಏನು ನಾವು 15 ಲಕ್ಷ ರೂಪಾಯಿ ಪ್ರತಿ ಮನೆಗೆ ಬಿಡ್ತದೆ, ಪ್ರತಿ ಅಕೌಂಟಿಗೆ ಬರ್ತದೆ ಹೇಳಿದರು, ಯಾರಿಗೂ ಬರಲಿಲ್ಲ. ಜನ್ಧನ್ ಯೋಜನೆ ಯಾವ ರೀತಿಯಲ್ಲಿ ನಡೆದಿದೆ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಎಲ್ಲ ವಿಚಾರಗಳನ್ನು ಜನರ ಮುಂದೆ ಹೇಳಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಜನರ ಮುಂದೆ ಇದನ್ನೆಲ್ಲವನ್ನು ಇಡ್ತೇವೆ. ನೋಟ್ ಅಮಾನ್ಯೀಕರಣದಿಂದ ಕಪ್ಪು ಹಣವನ್ನು ವಿದೇಶದಿಂದ ತರ್ತೇವೆ ಅಂತ ಹೇಳಿದರು, ಯಾವುದನ್ನು ಕೂಡ ತರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಇನ್ನೂ ಇದೆ. ಆ ಸರ್ಕಾರದ ವೈಫಲ್ಯಗಳು ಬಹಳಷ್ಟಿದೆ. ಈಗ ಸರ್ಕಾರದ ವೈಫಲ್ಯಗಳು ಎಲ್ಲವನ್ನೂ ಕೂಡ ಮರೆಮಾಚತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾರೆ. ರಕ್ಷಣೆ ದೃಷ್ಟಿಯಲ್ಲಿ ದೇಶದ ರಕ್ಷಣೆ ಬಂದಾಗ ದೇಶದ ರಕ್ಷಣೆಗೆ ಕಾಂಗ್ರೆಸ್ ಯಾವತ್ತೂ ಕೂಡ ನರೇಂದ್ರ ಮೋದಿಯವರನ್ನ ಬೆಂಬಲಿಸಿಕೊಂಡು ಬಂದಿದೆ. ಈ ದೇಶದ ಪ್ರಧಾನಮಂತ್ರಿಗಳನ್ನು ಬೆಂಬಲಿಸಿಕೊಂಡು ಬಂದಿದೆ. ಇಂದಿರಾ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇಂದಿರಾ ಗಾಂಧಿಯವರನ್ನ ದುರ್ಗಿ ಅಂತೇಳಿ ಕರೆದಿದ್ದಾರೆ. ಇದು ಇತಿಹಾಸ, ಇದು ಈ ದೇಶದ ವ್ಯವಸ್ಥೆ. ದೇಶದ ಭದ್ರತೆಯ ಪ್ರಶ್ನೆ ಬರುವಾಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಈ ದೇಶದ ಆಡಳಿತ ನಡೆಸತಕ್ಕಂಥ ಸರ್ಕಾರವನ್ನು ಬೆಂಬಲಿಸುತ್ತದೆ. ಅದು ಬಿಟ್ಟು ಯಾವತ್ತೂ ಕೂಡ ಈ ಭಯೋತ್ಪಾದನೆಗೆ ಕಾಂಗ್ರೆಸ್ ಆಗಲಿ ಬೇರೆ ಯಾರಾಗಲಿ ಅದರ ವಿರುದ್ಧವಾಗಿ ನಾವು ನಿಲ್ತೇವೆ. ಅದು
ಸರ್ಕಾರದ ಪರವಾಗಿ ನಿಂತಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಇದ್ದು. ಅಲ್ಲ, ಒಂದು ಕೇಳ್ತೇನೆ, ನಾನೊಬ್ಬ ದೇಶದ ನಾಗರಿಕನಾಗಿ ಕೇಳ್ತೇನೆ, ಹಾಗಾದ್ರೆ ದೇಶದ ಒಳಗಡೆಯಲ್ಲಿ ಎಲ್ಲೂ ಕೂಡ ಸ್ಫೋಟ ಆಗಿರ್ಲಿಲ್ಲ ಈ ಒಂದು ಸಂದರ್ಭದಲ್ಲಿ? ಅಂದ್ರೆ ನಾನು ಭದ್ರತಾ ದೃಷ್ಟಿಯಿಂದ ಮಾತ್ರ ಮಾತಾಡ್ತಾ ಇದ್ದೇನೆ. ಇವತ್ತು ಭದ್ರತಾ ದೃಷ್ಟಿಯಿಂದ ತಾವು ಮಾತಾಡುವುದಿದ್ರೆ ನಮ್ಮ ಇಂಟೆಲಿಜೆನ್ಸ್ ಯಾವ ರೀತಿಯಲ್ಲಿ ನಡ್ಕೊಂಡಿತ್ತು ಎಂಬುದು ಕೂಡ ಇಲ್ಲಿ ಹಲವಾರು ವಿಚಾರಗಳು ಬರ್ತದೆ. ಅದು ನಾವು ಬೇಡ, ಕಾರಣ ಅದು ಆ ಒಂದು ಪ್ರಕರಣವೇ ಈ ದೇಶದ ಒಂದು ಒಗ್ಗಟ್ಟಿನ ಪ್ರಶ್ನೆ. ಈ ದೇಶದ ಐಕ್ಯತೆಗೆ ಮಹಾತ್ಮ ಗಾಂಧೀಜಿಯವರು ಬಲಿಯಾಗಿದೆ, ಇಂದಿರಾ ಗಾಂಧಿ ಅವರು ಬಲಿಯಾಗಿದೆ, ರಾಜೀವ್ ಗಾಂಧಿ ಅವರು ಬಲಿಯಾಗಿದೆ. ಬಲಿದಾನಗಳು ಬಹಳ ಜನ ಮಾಡಿದ್ದಾರೆ. ಬಲಿದಾನಗಳ ಸಂಖ್ಯೆಯನ್ನು ಎಣಿಸುವುದಿದ್ರೆ ಕಾಂಗ್ರೆಸ್ ನಿರಂತರವಾಗಿ ಆ ಹೋರಾಟದಲ್ಲಿ ಬಂದಿದೆ. ದೇಶದ ಇಷ್ಟೊಂದು ಈಗ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಜನರ ಮುಂದೆ ಸಾಕಷ್ಟು ವಿಚಾರಗಳನ್ನು ನಾವು ತಗೊಂಡು ಹೋಗ್ತೀವಂತ. ಈಗಾಗಲೇ ಅವರು ಸಾಕಷ್ಟು ಬಾರಿ ಆ ರಫೇಲ್ ಆಗಲಿ ಬೇರೆ ಬೇರೆ ವಿಷಯಗಳನ್ನು ಅವರು ಹೇಳಿದರು. ಅದೆಲ್ಲವನ್ನು ತಗೊಂಡು ಹೋಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದು ಯಾವುದು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವಂಥ ವಿಷಯಗಳಲ್ಲ. ಅದು ಯಾವುದೇ ಪರಿಣಾಮವನ್ನು ಕೂಡ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಬೀರುವುದಿಲ್ಲ. ಅದು ತನ್ನ ಪ್ರಾಮಾಣಿಕ ಹಾಗೂ ಭ್ರಷ್ಟಾಚಾರ ರಹಿತ ಸರ್ಕಾರದಿಂದ ಆ ಮೊಮೆಂಟಮ್ ಇದೆಯಲ್ಲ, ಅದು ಈಗ ಮುಂದುವರಿಸಿಕೊಂಡು ಹೋಗ್ತದೆ ಅಂತ ನಾನು ಹೇಳ್ತೇನೆ. ಇಷ್ಟೊತ್ತೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸಮಯ ಮೀರಿದ್ದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೂ ಕೂಡ ಮಾತಾಡ್ಲಿಕ್ಕಿತ್ತು, ಆದರೆ ಸಮಯ ಮೀರಿದ್ದು. ಧನ್ಯವಾದ. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇದು ಲೋಕಸಭೆ ಚುನಾವಣೆಯ ವಿಚಾರವಾಗಿ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ಬಂದಿದೆ. ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಉಡುಪಿ ಚಿಕ್ಕಮಗಳೂರು ಭಾಗವಾಗಿ ಕೂಡ ಬಿಜೆಪಿಯಿಂದ ಹೊಸ ಮುಖವನ್ನು ಪರಿಚಯಿಸುವಂಥ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಆಗ್ತಾ ಇದೆ. ಇನ್ನು ಅದೇ ರೀತಿಯಲ್ಲಿ ಕಾಂಗ್ರೆಸ್ JDSಗೆ ಈ ಒಂದು ಸ್ಥಾನವನ್ನು ಬಿಟ್ಟುಕೊಟ್ಟಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಲ್ಲಿ ನೋಡ್ತಾ ಹೋದರೆ ನೀವು ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ರೀತಿಯ ವಿಶೇಷ ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.